नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरये। नष्टप्रायेषु अभद्रेषु नित्यं भागवत सेवया भगवती उत्तम श्लोके बुद्धिर्भवति नैष्टिकी। ಶ್ರೀಮದ್ ಭಾಗವತ 2ನೇ ಸ್ಕಂದದ 3ನೇ ಅಧ್ಯಾಯದ 23ನೇ ಶ್ಲೋಕ. ಜೀವಂಚವೋ ಭಾಗವತಾಂಗ್ರಿರೇಣು ಜೀವಂಚವೋ ಭಾಗವತ್ ಆಂಗ್ರಿರೇಣು ಅಜಾತು ಮರ್ತ್ಯೋ ಅಭಿಲಭೇತ ಯಸ್ತು ನ ಜಾತು ಮರ್ತ್ಯೋ ಅಭಿಲಭೇತ ಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ವಸಂಚವೋ ಯಸ್ತು ನ ವೇದ ಗಂಧಂ ವಸಂಚವೋ ಯಸ್ತು ನ ವೇದ ಗಂಧಂ ಜೀವಂಚವೋ ಭಾಗವತಾಂಗ್ರಿರೇಣು ಅಜಾತು ಮರ್ತ್ಯೋ ಅಭಿಲಭೇತ ಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ವಸಂಚವೋ ಯಸ್ತು ನ ವೇದ ಗಂಧಂ हरे कृष्ण. विजयश्री माता जी होती. हरे कृष्ण. जीवंचो भागवतांग्रिरेणुं न जातु मर्त्यो अभिलभेत यस्तु पद्यामनुजस्तुलस्याः श्वसञ्च वो यस्तु वेदगन्धम्. हरे कृष्ण. ಹರೇ ಕೃಷ್ಣ. ಹರೇ ಕೃಷ್ಣ. ಒಬ್ರು ಓದ್ತಿರ್ಬೇಕಾದ್ರೆ ಇನ್ನೊಬ್ರು ಓದ್ಬೇಡಿ, ಹ್ಯಾಂಡ್ ರೈಸ್ ಮಾಡಿ ಎಲ್ಲರಿಗೂ ಕೊಡೋಣ. ಗೀತಾ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜೀವಂಚವೋ ಭಾಗವತಾಂಗ್ರಿರೇಣಂ ನ ಜಾತು ಮರ್ತ್ಯೋ ಅಭಿಲೇಭೇತ ಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ಶ್ವಸಂಚವೋ ಯಸ್ತು ನ ವೇದ ಗಂಧಂ. ಹರೇ ಕೃಷ್ಣ ಪ್ರಭುಜಿ. ಗೀತಾ ಲಕ್ಷ್ಮಿ ಬಿ ಅಂತ ಇದಿರಲ್ಲ ಮಾತಾಜಿ, ನೀವು ಓದಿ. ಹರೇ ಕೃಷ್ಣ. ಸಾರಿ, ಮ್ಯೂಟ್ ಆದ್ರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜೀವಂಚವೋ ಭಾಗವತಾಂಗ್ರಿರೇಣುಂ ನ ಜಾತು ಮರ್ತ್ಯೋ
मर्त्यो अभिलभेतयस्तु श्रीविष्णुपद्यामनुजस्तुलस्याः स्वसञ्चवो यस्तु न वेदगन्धम्। हरे कृष्ण माताजी। हरे कृष्ण हरे प्रभु जी। कृष्ण। कोकिला माताजी ओदी। जीवं च वो भगवताङ्घ्रिरेणुं न जातुमर्त्योऽभिलपेत यस्तु श्रीविष्णुपद्यामनुजस्तुलस्यः स्वसञ्चवो यस्तन वेदगन्धम्। हरे कृष्ण। हरे कृष्ण। ಸೌಮ್ಯ ಎ ಮಾತಾಜಿ ಪದಗಳ ಅರ್ಥ ಮತ್ತು ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಸೌಮ್ಯ ಎ ಮಾತಾಜಿ. ಹರೇ ಕೃಷ್ಣ. ಹರೇ ಹಾ, ಕೃಷ್ಣ ಮಾತಾಜಿ. ಓದಿ ಇದು ಮಾತಾಜಿ. ಸ್ಕ್ರೀನ್ ಬರ್ತಾ ಇಲ್ಲ ಸ್ಕ್ರೀನ್ ಹಾ ಬಂತು. ಬಂತಾ? ಜೀವನ್ ಜೀವಿಸುತ್ತಿರುವ ಶವಃ ಹೆಣವು ಭಾಗವತ ಹಂಗ್ರಿ ರೇಣು ಶುದ್ಧ ಭಕ್ತನ ಪಾದಧೂಳಿಯನ್ನು ನ ಎಂದಿಗೂ ಇಲ್ಲ. ಜಾತು ಯಾವ ಕಾಲದಲ್ಲೂ, ಮರ್ತ್ಯಃ ಮನುಷ್ಯನು, ಅಭಿಲಭೇತ ವಿಶೇಷವಾಗಿ ಪಡೆದನು, ಯಹ ಒಬ್ಬ ವ್ಯಕ್ತಿಯು, ತು ಆದರೆ, ಶ್ರೀ ಆಶ್ಚರ್ಯದಿಂದ, ವಿಷ್ಣು ಪದ್ಯಾಹ ವಿಷ್ಣುವಿನ ಪಾದ ಕಮಲಗಳ, ಮನುಜಃ ಮನುವಿನ ವಂಶಸ್ಥನು ಮನುಷ್ಯನು, ತುಳಸ್ಯಾಹ ತುಳಸಿ ಪತ್ರಗಳಿಂದ, ಶ್ವಸನ್ ಉಸಿರೆಳೆಯುವಾಗ, ಶವಃ ಹೆಣದಂತೆಯೇ, ಯಹ ಯಾರು, ತು ಆದರೆ, ನ ವೇದ ಅನುಭವಿಸದ, ಗಂಧಂ ಪರಿಮಳವನ್ನು. ಅನುವಾದ: ಭಗವಂತನ ಪರಿಶುದ್ಧ ಭಕ್ತನ ಪಾದಧೂಳಿಯನ್ನು ಎಂದೂ ತಲೆಯ ಮೇಲಿರಿಸದ ಮನುಷ್ಯನು ನಿಜವಾಗಿ ಜೀವಚ್ಛವ. ಭಗವಂತನ ಅಡಿದಾವರೆಯಿಂದ ತುಳಸಿ ದಳಗಳ ಗಂಧವನ್ನು ಎಂದೂ ಅಘ್ರಾಣಿಸದ ಮನುಜನೂ ಸಹ ಉಸಿರಾಡುತ್ತಿರುವ ಶವವೇ ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ತುಮಾ ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ. ಭಾವಾರ್ಥ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಉಸಿರಾಡುತ್ತಿರುವ ಮೃತದೇಹವು ಒಂದು ದೆವ್ವ. ಮನುಷ್ಯನೊಬ್ಬನು ಸತ್ತಾಗ ಅವನು ಮೃತನೆನ್ನುತ್ತಾರೆ. ಆದರೆ ಅವನು ಮತ್ತೆ ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ರೂಪದಲ್ಲಿ ಬಂದು ಕೆಲಸ ಮಾಡಿದರೆ ಅಂತಹ ಮೃತದೇಹವನ್ನು ದೆವ್ವ ಎಂದು ಕರೆಯಲಾಗುತ್ತದೆ. ದೆವ್ವಗಳು ಯಾವಾಗಲೂ ಇನ್ನೊಬ್ಬರಿಗೆ ಭಯಂಕರವಾದ ಸನ್ನಿವೇಶಗಳನ್ನೊಡ್ಡುವ ದುಷ್ಟಶಕ್ತಿಗಳು. ಆದ್ದರಿಂದಲೇ ಶುದ್ಧ ಭಕ್ತರಲ್ಲಿ ಗೌರವವಿಲ್ಲದ, ದೇವ ಮಂದಿರಗಳಲ್ಲಿಯ ವಿಷ್ಣು ದೇವತೆಗೆ ಗೌರವ ತೋರದ ದೆವ್ವಗಳಂತಿರುವ ಆ ಭಕ್ತರು ಸದಾಕಾಲ ಭಕ್ತರಿಗೆ ಭಯ ಉಂಟಾಗುವ ಸಂದರ್ಭಗಳನ್ನು ಸೃಷ್ಟಿಸುತ್ತಿರುತ್ತಾರೆ. ಅಂತಹ ಅಶುದ್ಧ ಪಿಶಾಚಿಗಳಿಂದ ಭಗವಂತನು ಯಾವ ಅರ್ಪಣೆಯನ್ನು ಸ್ವೀಕರಿಸುವುದಿಲ್ಲ. ಪ್ರಿಯಳಿಗೆ ಪ್ರೀತಿ ತೋರುವ ಮೊದಲು ಪ್ರಿಯಳ ನಾಯಿಗೆ ತೋರಬೇಕೆಂಬ ನಾಣ್ಣುಡಿ ಇದೆ. ಭಗವಂತನ ಶುದ್ಧ ಭಕ್ತನನ್ನು ಪ್ರಾಮಾಣಿಕವಾಗಿ ಸೇವಿಸುವುದರ ಮೂಲಕ ಶುದ್ಧ ಭಕ್ತಿಯ ಹಂತವನ್ನು ತಲುಪಬಹುದು. ಆದ್ದರಿಂದ ಶುದ್ಧ ಭಕ್ತನ ಸೇವಕನಾಗುವುದು ಭಗವಂತನ ಭಕ್ತಿ ಸೇವೆಗೆ ಮೊದಲ ನಿಯಮ. ಈ ನಿಯಮವನ್ನು ಮೇಲಿನ ಶ್ಲೋಕದಲ್ಲಿ ಒಬ್ಬ ಶುದ್ಧ ಭಕ್ತನನ್ನು ಸೇವಿಸಿದ ಇನ್ನೊಬ್ಬ ಶುದ್ಧ ಭಕ್ತನ ಪಾದಧೂಳಿಯ ಸ್ವೀಕಾರ ಎಂಬ ವಾಕ್ಯದಿಂದ ಪಾಲಿಸಲಾಗಿದೆ. ಇದೇ ಶುದ್ಧ ಶಿಷ್ಯ ಅಥವಾ ಭಕ್ತಿ ಪರಂಪರೆಯ ಕ್ರಮ. ಜಡಭರತನು ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಶಾಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜಡಭರತನು ಪರಮಹಂಸನ ಮುಕ್ತಾವಸ್ಥೆಯನ್ನು ಹೇಗೆ ತಲುಪಿದೆ ಎಂದು ಮಹಾರಾಜ ರಹುಗುಣನು ಹೇಳಿದಾಗ ಉತ್ತರ ರೂಪವಾಗಿ ಮಹಾಸಾಧು ಹೀಗೆ ಹೇಳಿದನು. ಭಾಗವತ 5.12.12. ರಹು ಗ್ರಹಣೆ ತತ್ ತಪಸಾನಯಾತಿ ನ ಜೇಯ ನಿರ್ವಹಪಣಾದ್ ಗ್ರಹದಾವ ನ ಛಂದಾಸ್ನೈಜ ಜಲಾಗ್ನಿ ಸೂರಿ ವೀರ್ಣ ಮಹಾಪಾದರಜೋ ಅಭಿಷೇಕಂ. ಎಲೆ ರಜಗುಣದ ಮಹಾರಾಜನೇ, ವ್ಯಕ್ತಿಯು ಮಹಾಭಕ್ತರ ಪಾದಧೂಳಿಯಿಂದ ಅನುಗ್ರಹಿತನಾಗುವ
ಹೊರತು ಭಕ್ತಿ ಸೇವೆಯ ಪರಿಪೂರ್ಣತೆಯ ಹಂತವನ್ನಾಗಲಿ ಅಥವಾ ಜೀವಿತದ ಪರಮಹಂಸದ ಹಂತವನ್ನಾಗಲಿ ತಲುಪಲು ಸಾಧ್ಯವಿಲ್ಲ. ಅದನ್ನು ತಪಸ್ಸೆಯಿಂದ, ವೈದಿಕ ಪೂಜಾ ವಿಧಾನದಿಂದ, ಸನ್ಯಾಸವನ್ನು ಸ್ವೀಕರಿಸುವುದರಿಂದ, ವೇದ ಮಂತ್ರ ಪಠಣದಿಂದ ಅಥವಾ ಪ್ರಖರವಾದ ಬಿಸಿಲಿನಲ್ಲಿ, ಶೀತಲವಾದ ನೀರಿನಲ್ಲಿ ಅಥವಾ ಉರಿಯುತ್ತಿರುವ ಬೆಂಕಿಯಲ್ಲಿ ತಪಸ್ಸನ್ನಾಚರಿಸುವುದರಿಂದ ಮುಟ್ಟಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭಾ ಚಂದ್ರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಾನ್ ಶ್ರೀಕೃಷ್ಣನು ತನ್ನ ಶುದ್ಧ ನಿಷ್ಕರಣ ಭಕ್ತರ ಸೊತ್ತು. ಆದುದರಿಂದ ಕೇವಲ ಭಕ್ತರೇ ಶ್ರೀಕೃಷ್ಣನನ್ನು ಇನ್ನೊಬ್ಬ ಭಕ್ತನಿಗೆ ನೀಡಲು ಸಾಧ್ಯ. ಶ್ರೀಕೃಷ್ಣನನ್ನು ನೇರವಾಗಿ ಪಡೆಯುವುದು ಸಾಧ್ಯವಿಲ್ಲ. ಆದುದರಿಂದ ಶ್ರೀ ಚೈತನ್ಯರು ತಮ್ಮನ್ನು ಗೋಪಿ ಭವರ್ತು ಪದಕಮಲ ಯೋಧಾರ್ ದಾಸಾನುದಾಸಃ ಅಂದರೆ ವೃಂದಾವನದ ಗೋಪಿಕಾ ಸ್ತ್ರೀಯರನ್ನು ಪಾಲಿಸುವ ಭಗವಂತನ ಭಕ್ತರ ಅತ್ಯಂತ ವಿಧೇಯಕ ಭಕ್ತನೆಂದು ಕರೆದುಕೊಂಡಿದ್ದಾರೆ. ಆದುದರಿಂದ ಶುದ್ಧ ಭಕ್ತನಾದವನು ಭಗವಂತನ ಬಳಿ ನೇರವಾಗಿ ಹೋಗುವುದಿಲ್ಲ. ಭಗವತ್ ಸೇವಕನಿಗೆ ಸಂತೋಷವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಹೀಗೆ ಭಗವಂತನು ಸಂಪ್ರೀತನಾಗುತ್ತಾನೆ. ಆಗ ಮಾತ್ರವೇ ಭಕ್ತನು ಭಗವಂತನ ಪಾದ ಕಮಲಗಳಲ್ಲಿ ಅಂಟಿರುವ ತುಳಸಿ ದಳಗಳ ರುಚಿಯನ್ನು ಆಸ್ವಾದಿಸಲು ಶಕ್ಯ. ಕೇವಲ ವೇದ ವಾಜ್ಮನದಲ್ಲಿ ಮಹಾ ವಿದ್ವಾಂಸನಾಗಿರುವುದರಿಂದ ಭಕ್ತನನ್ನು ಕಾಣಲು ಸಾಧ್ಯವಿಲ್ಲವೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದರೆ ತನ್ನ ಶುದ್ಧ ಭಕ್ತನ ಮೂಲಕ ಭಗವಂತನು ಸುಲಭವಾಗಿ ಲಭ್ಯವಾಗುತ್ತಾನೆ. ವೃಂದಾವನದಲ್ಲಿಯ ಎಲ್ಲಾ ಶುದ್ಧ ಭಕ್ತರು ಕೃಷ್ಣನ ಆಹ್ಲಾದಿನಿ ಶಕ್ತಿಯ ಶ್ರೀಮತಿ ರಾಧಾರಾಣಿಯ ಕರುಣೆಗಾಗಿ ಪ್ರಾರ್ಥಿಸುತ್ತಾರೆ. ರಾಧಾರಾಣಿಯು ಜಗತ್ತಿನ ಸ್ತ್ರೀ ಪ್ರಕೃತಿಯ ಪರಿಪೂರ್ಣ ಹಂತವನ್ನು ತಲುಪುವ ಪರಮಪೂರ್ಣ ಕೋಮಲ ಹೃದಯ ಸ್ತ್ರೀ ಪ್ರತಿರೂಪ. ಆದುದರಿಂದ ಅಂತಹ ಭಕ್ತನನ್ನು ಅವಳು ಶ್ರೀಕೃಷ್ಣ ಭಗವಾನ್ ಮೇಲೆ ಮಾಡಿ ಮಾತಾಜಿ ಸ್ಕ್ರೀನು. ಸಾಕು ಮಾತಾಜಿ. ಫುಲ್ ಮೇಲೆ ಹೋಯ್ತು ಮಾತಾಜಿ. ಸ್ವಲ್ಪ ಕೆಳಗಡೆ ಮಾಡಿ, ಸ್ವಲ್ಪ ಕೆಳಗಡೆ ಮಾಡಿ ಮಾತಾಜಿ. ಫುಲ್ ಮೇಲೆ ಹೋಯ್ತು. ಇನ್ನೊಂದು ಲೈನ್ ಪ್ರಭು. ಅವಳು ಶ್ರೀ ಭಗವಾನ್ ಶ್ರೀಕೃಷ್ಣ ಭಗವಾನ್ ಸಲಹೆ ಮಾಡಿದ ಕ್ಷಣದಲ್ಲಿಯೇ ಭಗವಂತನ ಭಕ್ತರನ್ನು ತನ್ನ ಸಹವಾಸಕ್ಕೆ ಕರೆದುಕೊಳ್ಳುತ್ತಾನೆ. ಆದುದರಿಂದ ವ್ಯಕ್ತಿಯು ನೇರವಾಗಿ ಭಗವಂತನ ಕರುಣೆಗಿಂತ ಭಕ್ತನ ಕರುಣೆಯನ್ನು ಅನುಸರಿಸುವುದರಲ್ಲಿ ತೀವ್ರ ಆಸಕ್ತನಾಗಿರುತ್ತಾನೆ. ಮತ್ತು ಹಾಗೆ ಮಾಡುವುದರಿಂದ ಭಕ್ತನ ಸದ್ಭಾವನೆಯಿಂದ ಭಗವತ್ ಸೇವೆಯೆಡೆ ಸಹಜ ಆಕರ್ಷಣೆಯು ಎಚ್ಚೆತ್ತುಕೊಳ್ಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासदि गौर भक्त वृंदा. हरे कृष्णा 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 हरे हरे, हरे राम 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 हरे हरे. ಹರೇ ಕೃಷ್ಣ ಪ್ರಭು. ಇನ್ನೊಂದು ಶ್ಲೋಕ ಓದೋಣ ಅಥವಾ ನೆಕ್ಸ್ಟ್ ಓದೋಣ? ಇನ್ನು ಟೈಮ್ ಇದೆ. ಹೇಳ್ಬಿಡಿ. ಶ್ಲೋಕ 24. ಈ ಅರ್ಥ ಹೇಳ್ಬಿಡಿ ಪ್ರಭುಜಿ, ಆಮೇಲೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗ್ಬೋದು. ಒಂದಾದ್ಮೇಲೆ ಒಂದ್ ಅರ್ಥ ಆಗುತ್ತೆ ಕ್ಲೀನ್ ಆಗಿ ಅಲ್ವಾ? 2 ಶ್ಲೋಕಗಳಿದೆ ಇನ್ನ ಈ ಅಧ್ಯಾಯದಲ್ಲಿ, 2 ಮುಗಿಸ್ಬಿಡ್ಬೋದಾ ಅಂತ. 2 24 25 ಶ್ಲೋಕ 19 ಭಾವಾರ್ಥಕ್ಕೆ ಅನುಬಂಧ ಅದು ಒಂದಿದೆ ಇಲ್ಲಿ. ಇದು ಲಾಸ್ಟ್ ಶ್ಲೋಕನಾ ಪ್ರಭು? 25 ಲಾಸ್ಟ್, ಈ ಚಿಕ್ಕ ಅಧ್ಯಾಯನೇ. ಇದು 23 ಆಯ್ತು. ಈಗ 24 25 2 ಶ್ಲೋಕ ಇದೆ ಇನ್ನು. ಹೇಳಿ ಪ್ರಭುಜಿ.
ಈ 24ರ ಅರ್ಥ ಹೇಳ್ಬಿಡಿ, ಆಮೇಲೆ 24, 25 ಜೊತೆಗೆ ಹೇಳಿದ್ರೆ ಆಯ್ತು. ಓಕೆ ಮಾತಾಜಿ, ಆಯ್ತು. ಸೊ ಇದು ನಮ್ಮ ಇದು ವೈಷ್ಣವ ತತ್ವ. ಸೊ ಭಗವಂತನ ನೇರವಾಗಿ ಅವನ ಕೃಪೆ, ಅವನ ಕರುಣೆಯನ್ನು ನಾವು ಪಡಿಬೇಕಾಗಲ್ಲ. ಸೊ ಭಗವಂತನ ಕರುಣೆ ಪಡಿಬೇಕು ಅಂದ್ರೆ ಭಗವಂತನ ಶುದ್ಧ ಭಕ್ತರ ಕರುಣೆಯನ್ನು ನಾವು ಪಡಿಬೇಕು. ಸೊ ನಾವು ಪ್ರತಿ ದಿವಸ ಮಂಗಳಾರತಿಯಲ್ಲಿ ಹಾಡೋದು ನಾವು ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ, ಯಸ್ಯ ಪ್ರಸಾದಾನ್ ನಗತಿ ಕುತೋ. ಸೊ ಆಚಾರ್ಯರು, ಸೊ ಅವರ ಕೃಪೆ ನಮಗೆ ಸಿಕ್ಕಿದ್ರೆ ಕೃಷ್ಣನ ಕೃಪೆ ಸಿಗುತ್ತೆ ನಮಗೆ. ಅವರ ಕೃಪೆ ಸಿಗ್ಲಿಲ್ಲ ಅಂದ್ರೆ ಕೃಷ್ಣ ಕೃಪೆ ಸಿಗೋದಿಲ್ಲ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದ ನಗತಿ ಕುತೋ. ಧ್ಯಾಯನ್ ಸ್ತುವಾಂ ಸಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರೋದು ನಮ್ಗೆ ಭಾಗವತಾಂಗ್ರಿ ರೇಣು. ಭಾಗವತ ರೇಣು, ರೇಣು ಅಂದ್ರೆ ಪಾದಗಳ ಧೂಳುಗಳು. ಡಸ್ಟ್ ಆಫ್ ದ ಲೋಟಸ್ ಫೀಟ್ ಆಫ್ ಪ್ಯೂರ್ ಡಿವೋಟಿ ಅಂತ ಹೇಳ್ತಾರೆ. ರೇಣು, ರೇಣು ಅಂದ್ರೆ ಧೂಳು. ಸೊ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಅನುಗ್ರಹ ಅದು ಸಿಕ್ಕಿದಾಗ್ಲೇ ನಮಗೆ ಭಗವಂತನ ಅನುಗ್ರಹ ಸಿಗೋದಕ್ಕೆ ಸಾಧ್ಯ. ಅದು ವಿಧಾನ. ಸೊ ಶ್ರೀಲ ಪ್ರಭುಪಾದಕ್ಕೆ ಒಂದು ಇದು ಹೇಳ್ತಾ ಇರೋದು ಉದಾಹರಣೆ, ಒಬ್ಬ ದೊಡ್ಡ ವ್ಯಕ್ತಿ, ನೀವು ಅವರನ್ನು ಸಂತೋಷ ಪಡಿಸ್ಬೇಕು ಅಂದ್ರೆ ಅವರ ನಾಯಿ ಇದ್ರೆ ಅವರ ಹತ್ರ ಸಪೋಸ್, ಅದಕ್ಕೇನಾದ್ರೂ ನೀವು ಇದು ಮಾಡಬೇಕು ಅಂದ್ರೆ ಆಚಾರ್ಯರು ಆ ರೀತಿಯಲ್ಲಿ ತಾವು ಭಗವಂತನಿಗೆ ತುಂಬಾ ಪ್ರಿಯರು ಅನ್ನೋ ರೀತಿಯಲ್ಲಿ ಒಂದು ಉದಾಹರಣೆಯಾಗಿ ಹೇಳ್ತಾ ಇರೋದು. ಎಲ್ಲಿದೆ ಅದೊಂದು, ಪ್ರಿಯಳಿಗೆ ಪ್ರೀತಿ ತೋರುವ ಮೊದಲು ಪ್ರಿಯಳ ನಾಯಿಗೆ ತೋರಬೇಕೆಂಬ ನಾಣ್ಣುಡಿ ಇದೆ. ಸೊ ಅಂತ ಹೇಳ್ತಾರೆ. ಸೊ ಅವರ ಆಚಾರ್ಯರು ಶುದ್ಧ ಭಕ್ತರು ಭಗವಂತನಿಗೆ ತುಂಬಾ ಪ್ರಿಯರು, ಅತಿ ಪ್ರಿಯರು ಅಂದ್ರೆ ಹೇಳ್ತಾರೆ. ಆಚಾರ್ಯರಾದವರು ಭಗವಂತನಿಂದ ಸದಾ ಅವರು ಆಲಂಗಿತವಾಗಿರ್ತಾರೆ. ಕೃಷ್ಣನ ಅವರನ್ನು ಸದಾ ಆಲಂಗಿಸಿರ್ತಾನೆ. ಸೊ ಅಷ್ಟು ಪ್ರಿಯರು ಅಂತ ಹೇಳೋದು. ಸೊ ಹಾಗೆ ಇಲ್ಲಿ ನಮ್ಗೆ ಉದಾಹರಣೆಗಳು ಕೊಡ್ತಾ ಇರೋದು ನಾವು ಕೇಳಿದಾಗೆ ಶ್ರೀಮತಿ ರಾಧಾರಾಣಿ. ಸೊ ಅವರ ಮೂಲಕ ನಾವು ಕೃಷ್ಣನ ಕೃಪೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಇಲ್ಲ ಆಚಾರ್ಯರು ಶುದ್ಧ ಭಕ್ತರು, ಅವರ ಮೂಲಕ ನಮ್ಗೆ ಕೃಷ್ಣನ ಕೃಪೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೇರವಾಗಿ ಆಗೋದಿಲ್ಲ, ಇವರು ಆಚಾರ್ಯರ ಮೂಲಕವೇ. ಇದು ಎಲ್ಲ ನಮ್ಮ ತತ್ವಗಳು ಎಲ್ಲಿ ನೋಡಿದ್ರು ನಾವು ಎಲ್ಲ ವ್ಯಕ್ತಿಗಳು ಇದನ್ನೇ ಹೇಳ್ತಾರೆ. ಇದಿಲ್ಲದೆ ನಮಗೆ ಇನ್ನೊಂದು ಮಾರ್ಗ ಇಲ್ಲ. ನೇರವಾಗಿ ನಾವು ಕೃಷ್ಣನ ಹತ್ರ ಹೋಗ್ತೀವಿ ಅಂದ್ರೆ ಇಲ್ಲ, ಅದು ಸಾಧ್ಯ ಇಲ್ಲ. ನೇರವಾಗ್ಲೇ ಹೋಗೋದಕ್ಕೆ ಅದು ಆಗೋದಿಲ್ಲ, ಅಸಾಧ್ಯ. ಸೊ ಇಲ್ಲಿ ಇವ್ರದ್ದು ಹೇಳ್ತಾ ಇದ್ದಾರೆ, ಯಾರ ಸನ್ನಿವೇಶ ಹೇಳ್ತಾ ಇದ್ದಾರೆ, ಜಡಭರತ ನಮ್ಗೆಲ್ಲ ತಿಳಿದ ಹಾಗೆ ಮೊದಲಿನ ಜನ್ಮದಲ್ಲಿ ಭರತ ಮಹಾರಾಜನು, ನಂತರ ಜನ್ಮ ಒಂದು ಜಿಂಕೆಯಾಗಿ ಹುಟ್ಟಿದ್ದು, ಮೂರನೆಯ ಜನ್ಮದಲ್ಲಿ ಅವರು ಮತ್ತೆ ಒಬ್ಬ ಮನುಷ್ಯನಾಗಿ ಒಂದು ಬ್ರಾಹ್ಮಣನ ಮಗನಾಗಿ. ಆದರೆ ಆ ಜನ್ಮದಲ್ಲಿ ಅವರು ಇನ್ನೊಂದ್ಸಲ ನಾನು ಪತನಗೊಳ್ಬಾರ್ದು, ಮೊದಲ ಭರತ ಮಹಾರಾಜ ಜನ್ಮದಲ್ಲಿ ಅವರು ಪತನಗೊಂಡ್ರು, ಅದೇ ರೀತಿಯಲ್ಲಿ ಆಗ್ಬಾರ್ದು ಅನ್ನೋದಕ್ಕೆ ಅವರು ಭೌತಿಕವಾಗಿ ತುಂಬಾ ಒಂದು ದಡ್ಡನಾಗಿ, ಒಂದು ಪೆದ್ದನಾಗಿ, ಆ ರೀತಿಯಲ್ಲಿ ಯಾರ ಜೊತೆನೂ ಮಿಕ್ಸ್ ಆಗದೆ, ಸೊ ಈ ರೀತಿ ಇರ್ತಾ ಇದ್ರು. ಸೊ ಒಂದು ಸಲ ಅವಾಗ ಕೊನೆಗೆ ಅವರು ಅವರ ತಂದೆ ಎಷ್ಟೋ ಪ್ರಯತ್ನ ಪಡ್ತಾರೆ, ಅವ್ರನ್ನ ಸರಿಯಾದ ರೀತಿಯಲ್ಲಿ ತರಲಿಕ್ಕೆ ಆಗೋದಿಲ್ಲ ಅಂದ್ರೆ ಇವರು ಇಚ್ಛೆ ಇಲ್ಲ ಇವರಿಗೆ ಸಾಮಾನ್ಯವಾಗಿರುವ ವೇದ ನಿರ್ದೇಶನಗಳಲ್ಲಿ ಇವರಿಗೆ ಆಸಕ್ತಿ ಇಲ್ಲ. ಇವರು ಆಗಲೇ ಪರಮಹಂಸ ಸ್ಥಿತಿಯಲ್ಲಿದ್ದಾರೆ. ಪರಮಹಂಸ ಸ್ಥಿತಿ ಅಂದ್ರೆ ಅವರಿಗೆ ನಮ್ಮ ರೀತಿಯ ನಿಯಮಗಳು ಪಾಲನೆ ಮಾಡೋ ಅಗತ್ಯ ಇಲ್ಲ. ಅವರು ಸತತವಾಗಿ ಕೃಷ್ಣ ಸಮಾಧಿಯಲ್ಲಿದ್ದಾರೆ. ಸೊ ಭರತ ಮಹಾರಾಜರು ಅವ್ರ ತಂದೆ ಹೇಳೋ ರೀತಿಯಲ್ಲಿ ಸಾಧಾರಣವಾದ ಪರಿಶುದ್ಧ ವಿಧಾನಗಳನ್ನು ಸ್ವೀಕರಿಸಲಿಲ್ಲ. ಸೊ ಕೊನೆಗೆ ಅವ್ರ ತಂದೆ ಅವರ ಮೃತ್ಯು ಆಯಿತು. ನಂತರ ಅವರ ತಮ್ಮಂದಿರು, ಅಣ್ಣಂದಿರು ಇವರನ್ನು ಏನಕ್ಕೂ ಕೆಲಸ ಬರದೆ ಬರೋ ಹಾಗೆ ಇಲ್ಲ ವ್ಯಕ್ತಿ ಇದು ಅಂತೇಳಿ ಅವರ ಒಂದು ಏನವ್ರದ್ದು ಇದಿತ್ತು, ಅಗ್ರಿಕಲ್ಚರಲ್ ಫೀಲ್ಡ್ ಇತ್ತು, ಅಲ್ಲಿ ಅವ್ರನ್ನ ಹಾಕಿ ಅಲ್ಲಾದ್ರೂ ಅವರು ಒಂದು ಸೆಕ್ಯೂರಿಟಿ ಗಾರ್ಡ್ ತರ ಅಲ್ಲಿ ನೋಡ್ಕೊಳ್ಳಿ ಅಂತ ಬಿಡ್ತಾರೆ. ಸೊ ಅವರು ಅವರ ಒಂದು ಇದರಲ್ಲಿ ಆ ಥರ ಮಾಡುವಾಗ ಮತ್ತೆ ಪ್ರತಿ ದಿವಸ ಅವ್ರಿಗೆ ಹಳೆಯದಾದ ಇದಾದ ಆಹಾರವನ್ನು ಕೊಡ್ತಾರೆ. ಆದ್ರೆ ಇವ್ರೇನು ಕಂಪ್ಲೇಂಟೇ ಇಲ್ವಂತ,
ಯಾಕಂದ್ರೆ ಭರತ ಮಹಾರಾಜರು ಆ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಯಾವ ರೀತಿಯ ಆಹಾರ ಯಾರು ಕೊಡ್ತಾ ಇದ್ದಾರೆ, ಯಾವ ರೀತಿಯ ಗೌರವ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವ್ರನ್ನ ಇನ್ಸಲ್ಟ್ ಯಾವುದು ಕೂಡ ಎಲ್ಲವೂ ఉంది. ಅಂದ್ರೆ ಸಂಪೂರ್ಣವಾಗಿ ಅವರು ಆಧ್ಯಾತ್ಮಿಕ ಸ್ಥಾನದಲ್ಲಿ ಇರೋದ್ರಿಂದ ಹಾಗೆ ಅವರ ವ್ಯವಹಾರ. ಒಂದು ದಿವಸ ಅಲ್ಲಿ ಯಾರೋ ಒಬ್ಬರು ಕಳ್ಳರು ಯಾರೋ ಬಂದದ್ದು, ಅದರಲ್ಲಿ ಅವರೊಬ್ಬರು ಮುಖಂಡರು ನರಬಲಿ ಅರ್ಪಣೆ ಮಾಡಬೇಕು ಅಂತ ಬಂದಾಗ ನೋಡೋದು ಈ ವ್ಯಕ್ತಿ ತುಂಬಾ ಗಟ್ಟಿಮುಟ್ಟಾಗಿದ್ದಾರೆ ಜಡ ಭರತ, ಸೊ ಇವರನ್ನು ಅರ್ಪಣೆ ಮಾಡೋಣ ಅಂತ ಎಳೆದುಕೊಂಡು ಹೋಗ್ತಾರೆ. ಆಗ್ಲೂ ಕೂಡ ಕಂಪ್ಲೇಂಟ್ ಇಲ್ಲ. ಆಕ್ಚುಲಿ ಹೇಳ್ತಾರೆ ಇವರು ತುಂಬಾ ಬಲಶಾಲಿ, ಅವರ ಮೇಲೆ ವಿರೋಧಿಸಿ ಇವರು ಇದು ಮಾಡ್ಬೋದಾಗಿತ್ತು ಅವ್ರನ್ನ, ಆದ್ರೆ ಅವರು ಎಲ್ಲ ಭಗವಂತನ ಸಂಕಲ್ಪ ಅಂತ ಅವ್ರ ರೀತಿಯಲ್ಲಿ ಸ್ವೀಕರಿಸಿಕೊಂಡು ಅವರು ಹೋಗ್ತಾರೆ. ಸೊ ನಂತರ ದೇವಿಯ ಮುಂದೆ, ಯಾರು ಕಾಳಿ ದೇವಿ ಅಂದ್ರೆ ಸಾಮಾನ್ಯ ಇದು ರೂಪ ಅಲ್ಲ, ಕಾಳಿ ಒಂದು ಉಗ್ರ ರೂಪದ ಮುಂದೆ ಅವರು ನರಬಲಿ ಅರ್ಪಣೆ ಮಾಡೋ ಸಮಯದಲ್ಲಿ ಸಾಕ್ಷಾತ್ ದೇವಿ ಅವರು ಕಾಳಿ ಇದರಿಂದ ಹೊರಗೆ ಬಂದು, ಆ ಮೂರ್ತಿಯಿಂದ ಹೊರಗೆ ಬಂದು ಅವರೆಲ್ಲರನ್ನು ಸಾಯಿಸೋದು. ಇವ ದೊಡ್ಡ ಭಕ್ತನು, ಪರಮ ವೈಷ್ಣವನು, ಅವರನ್ನು ಕೊಲ್ಲೋದು ಇದು ನನಗೆ ಅರ್ಪಣೆ ಮಾಡೋದು ಅಂತ ಅವರು ಸ್ವೀಕರಿಸೋದಿಲ್ಲ. ಸೊ ಅವರು ಅವ್ರನ್ನೇ ಕುಂತು ಬಿಡ್ತಾರೆ. ಸೊ ಆಗ ಅವರು ಅವರಿಂದ ಬಿಡುಗಡೆ ಆಗ್ತಾರೆ. ಸೊ ಅದರ ಮುಂಚೆ ಅವರು ಅವರ ಅಣ್ಣಂದಿರು ತಮ್ಮಂದಿರು ಅವರನ್ನು ಎಷ್ಟೋ ರೀತಿಯಲ್ಲಿ ಇದು ಮಾಡ್ತಾ ಇದ್ರು, ಆದ್ರೆ ಅವರಿಂದ ಇವಾಗ ಮುಕ್ತಿ ಆಯ್ತು, ಇಲ್ಲೆಲ್ಲೋ ಕಾಡಿನಲ್ಲೆಲ್ಲೋ ಬಂದಿದ್ದಾರೆ. ಸೊ ಇದಾದ್ಮೇಲೆ ಅವರು ಸ್ವತಂತ್ರರಾಗಿ ಏನೋ ಒಂದು ಇದಿಲ್ಲದೆ ಅವರು ಭಗವಂತನ ಸ್ಮರಣೆಯಲ್ಲಿ ಅಲ್ಲಿ ಇಲ್ಲಿ ಇದು ತಿರುಗಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಇಲ್ಲಿ ಹೇಳೋದು ಇವ್ರು ಯಾರು ಬಂದ್ರು, ಒಬ್ರು ಸಿಂಧು ಸವ್ವೀರ, ಸಿಂಧು ದೇಶ ಅಂತ ಇವಾಗ ನಾವು ನೋಡ್ತೀವಿ. ಸಿಂಧು ಅಂದ್ರೆ ಈ ಕಡೆ ಪಾಕಿಸ್ತಾನ್ ಆ ಕಡೆ. ಸೊ ಎನಿವೆ ಆ ಪ್ರಾಂತ್ಯದ ರಾಜ, ಅವರ ಹೆಸರು ರಹುಗಣ. ಆ ರಹುಗಣ ಮಹಾರಾಜನು ಇವರ ಹತ್ರ ಎಲ್ಲ ಹತ್ರ ಕಪಿಲ ಸಾಗರ ಹೋಗ್ತಾ ಇರ್ತಾರೆ. ಗಂಗಾ ಸಾಗರ ಇರೋದು ಇಲ್ಲಿ ವೆಸ್ಟ್ ಬೆಂಗಾಲ್. ಸೊ ಅಲ್ಲಿ ಕಪಿಲ ಋಷಿ ಅವರ ಆಶ್ರಮ ಹತ್ತಿರ ಹೋಗುವಾಗ ಆನ್ ದ ವೇ ದಾರಿಯಲ್ಲಿ ಅವರಿಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೇನಿರುತ್ತೆ ಪಲ್ಲಕ್ಕಿ, ಅದ್ರಲ್ಲಿ ಒಬ್ಬರು ಆಳು ಕಡಿಮೆ ಆಗ್ತಾರೆ. ಅವ್ರಿಗೇನೋ ಆರೋಗ್ಯವಿಲ್ಲದೇನೋ ಇನ್ನೇನೋ ಆಗುತ್ತೆ. ಆಗ ನೋಡ್ತಾರೆ ಈ ವ್ಯಕ್ತಿ ಇದ್ದಾನೆ, ತುಂಬಾ ಗಟ್ಟಿಮುಟ್ಟಾದ ದೇಹ, ಸೊ ಆಯ್ತು ಅಂತ ಇವನ್ನ ಸೇರಿಸ್ಕೊಳ್ತಾರೆ. ಆದ್ರೆ ಸೇರಿಸ್ಕೊಂಡು ಹೋಗುವಾಗ ಹೇಳ್ತಾರೆ, ಆ ಪಲ್ಲಕ್ಕಿನ ಎತ್ಕೊಂಡು ಹೋಗುವಾಗ ಇವರು ಜಡ ಭರತರು ಯಾರಿದ್ದಾರೆ ಇವರು ತುಂಬಾ ಜಾಗರೂಕವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನೋಡ್ತಾ ಇದ್ದಾರೆ. ಯಾರು ಏನಾದ್ರು ಕ್ರಿಮಿಗಳಿದ್ಯಾ, ಇಲ್ಲಾಂದ್ರೆ ಏನಾದ್ರು ಇರುವೆಗಳಿದ್ಯಾ. ಅವರು ಸುಮ್ಮನೆ ರಾಜನಿಗೆ ತುಂಬಾ ಒಂದು ಆರಾಮಾಗಿ ಹೋಗ್ಬೇಕು ಅಂತ ಚಿಂತನೆ ಅಲ್ಲ ಅವರ ಚಿಂತನೆ ಅಂದ್ರೆ ಎಷ್ಟೋ ಜೀವಿಗಳಿದೆ, ಅವರಿಗೆ ನಾನು ಹೇಗೆ ಅವ್ರಿಗೆ ಹಿಂಸೆ ಕೊಡಕ್ಕಾಗತ್ತೆ ಅಂತ ಆ ರೀತಿಯಲ್ಲಿ ತುಂಬಾ ಜಾಗರೂಕತೆಯಿಂದ ಹೋಗ್ತಾರೆ. ಒಂದೊಂದು ಹೆಜ್ಜೆನೂ ಇಡ್ತಾ ಇದ್ದಾರೆ. ಆದ್ರೆ ಬೇರೆಯವರೆಲ್ಲಾನು ಅವರ ಲೆಕ್ಕ ಇಲ್ಲ. ಅವರು ನಮ್ಮ ರಾಜನಿದ್ದಾನೆ, ಅವನಿಗೆ ನಾವು ಸೇವೆ ಮಾಡಿದ್ರೆ ಸಾಕು, ನಮ್ಗೆ ಏನ್ ಬೇಕೋ ನಮ್ಮ ಜೀವನೋಪಾಯ ಕಾರಣ ನಮ್ಮ ರಾಜ ಕೊಡ್ತಾನೆ ನಮ್ಗೆ ಅಷ್ಟೇ. ಅವ್ರಿಗೆ ಇಲ್ಲಿ ಯಾವ ಪ್ರಾಣಿಗಳಿದೆ, ಯಾವ ಇರುವೆಗಳಿದೆ ಅದರ ಒಂದು ಇದಿಲ್ಲ, ಅವ್ರ ಲೆಕ್ಕ ಇಲ್ಲ. ಸೊ ಹೀಗೆ ಇರುವಾಗ ಅವರಿಗೆ ಇವರು 3 ಜನ ಒಂದು ರೀತಿಯಲ್ಲಿ ಎತ್ಕೊಂಡು ಹೋಗ್ತಾರೆ, 3-4 ಜನ ಎಷ್ಟು ಜನ ಇದ್ದಾರೆ ಆಳುಗಳು. ಇವರು ಭರತ ಮಹಾರಾಜರು ಒಂದು ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗೆ ಅವ್ರಿಗೆ ಮೇಲೆ ಕೆಳಗೆ ಆತಂಕ ಆಗ್ತಾ ಇರುತ್ತೆ ಅವ್ರ ರಾಜನಿಗೆ. ಸೊ ಅದಕ್ಕೆ ಮೊದಲಿಗೆ ಕೇಳ್ತಾರೆ, ಅವರೆಲ್ಲ ಹೇಳ್ತಾರೆ ಇಲ್ಲ ಯಾರೋ ಹೊಸ ವ್ಯಕ್ತಿ ಬಂದಿದ್ದಾರೆ, ಅವ್ರ ಈ ರೀತಿಯಲ್ಲಿ ಸರಿಯಾಗಿ ಕಾಲು ಹೆಜ್ಜೆ ಸರಿಯಾದ ರೀತಿಯಲ್ಲಿ ಇಡ್ತಾ ಇಲ್ಲ. ಎಲ್ಲರೂ 4-5 ಜನ ಎಲ್ಲರೂ ಒಂದೇ ತರ ನಡಿಬೇಕಲ್ಲ. ಸೊ ಹಾಗೆ ಕೊನೆಗೆ ಅವರು ರಾಜನು ಹೊರಗೆ ಬಂದು ಮೊದಲಿಗೆ ತುಂಬಾ ಇವ್ರಿಗೆ ತೀವ್ರವಾಗಿ ಖಂಡಿಸೋದು. ನೀನ್ ಏನ್ ಮಾಡ್ತಾ ಇದೆಯಾ ನಿನ್ಗೆ ಗೊತ್ತಿಲ್ಲ, ಯಾರನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಗೊತ್ತಿಲ್ಲ, ಆಮೇಲೆ ನಿನ್ಗೇನು ತುಂಬಾ ಶಕ್ತಿ ಇಲ್ವಾ, ನಿನ್ಗೆ ತುಂಬಾ ಆಯಾಸ ಆಗಿದ್ಯಾ, ಆಮೇಲೆ ಈ ರೀತಿಯಲ್ಲಿ ಒಂದು ರೀತಿ ವ್ಯಂಗ್ಯವಾಗಿ ಅವರನ್ನು ಹೇಳೋದು. ಸೊ ಮೊದಲಿಗೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಭರತ ಮಹಾರಾಜ, ಜಡ ಭರತ. ಕೊನೆಗೆ ಏನೋ ಭಗವಂತನ ಪ್ರೇರಣೆಯಿಂದ ಅವ್ರು ಹೇಳ್ತಾರೆ, ಅವರೊಂದು ಮಾತು ಹೇಳ್ತಾರೆ, ಅದು ಎಷ್ಟೊಂದು ಪ್ರಭಾವ ಬೀಳುತ್ತೆ ಮಹಾರಾಜ ರಹುಗಣನಿಂದ್ರೆ ತಿಳಿಯುತ್ತೆ ಅವ್ರಿಗೆ, ಈ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ. ಈಗ ರಹುಗಣ ಅದು ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಈ ಒಂದು ಮಾತು, ಈ ಶುದ್ಧ ಭಕ್ತರ ಮಾತು ಕೇಳೋದು, ನೀವು ಹೇಳ್ತಾ ಇದ್ದೀರಾ ನಾನು ಈ ದೇಹ ಇದು ಅಂತ, ಅದೇ ನಾನು ಅಲ್ಲ ಅಂತ ಆ ರೀತಿಯಲ್ಲಿ ಆ ಒಂದು ಅರ್ಥದಲ್ಲಿ ಅವ್ರು ಹೇಳೋದು. ಸೊ ಅದು ಹೇಳ್ತಾರೆ ಶುದ್ಧ ಭಕ್ತರು ಹೇಳೋ ಮಾತು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅವರ ಸಾಕ್ಷಾತ್ಕಾರದಿಂದ ಬರುವಂತ ಮಾತು. ಸೊ ಮಹಾರಾಜ ರಹುಗಣನಿಗೆ ಗೊತ್ತಾಗುತ್ತೆ, ಹೌದು ನಾನು ದೇಹದ ಭಾವನೆಯಲ್ಲಿ ಇವರನ್ನು ನಿಂದಿಸ್ತಾ ಇದ್ದೀನಿ ಅಂತ ಹೇಳಿ ಹೊರಗೆ ಬಂದು ಅವರ ಕಾಲಿಗೆ ಬಿದ್ದು ಅವರು ಅವರ ಇದು ಕೇಳ್ತಾರೆ, ಮಾರ್ಗದರ್ಶನ ಕೇಳ್ತಾರೆ. ಸೊ ಅಲ್ಲಿ ಇವ್ರು ಮೊದಲಿಗೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ರಹುಗಣ ಇದ್ದ ತಪಸ್ಸಾನ ಯಾತಿ. ಸೊ ರಹುಗಣ ಮಹಾರಾಜನೇ, ಇದು ತಪಸ್ಸೆಯಿಂದ ಈ ಜೀವನದ ಪರಿಪೂರ್ಣತೆ, ಭಗವಂತನ ಶುದ್ಧ ಭಕ್ತಿ ಸೇವೆ ಪಡೆಯೋದು ಸಾಧ್ಯ ಆಗುತ್ತದೆ. ನಚೇಜ್ಯಯ, ಇದು ಭಗವಂತನ
ನಾನಾ ರೀತಿಯ ಪೂಜೆಗಳು ಹೇಗೆ ಕೊಟ್ಟಿದ್ದಾರೆ ಶಾಸ್ತ್ರೋಕ್ತವಾಗಿ, ಅದರಿಂದನೂ ಆಗದೆ ಇರ್ಬೋದು. ನಿರ್ವಪಣಾತ್ ಗೃಹಾತ್ವ, ಇದು ಇನ್ನ ಬೇರೆ ಆಶ್ರಮ, ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ, ಇದರೆಲ್ಲ ನಿಯಮಗಳಿದೆ, ಅದನ್ನ ಕಟ್ಟುನಿಟ್ಟಾಗಿ ಅನುಸರಿಸೋದು, ಅದರಿಂದನೂ ಆಗೋದಿಲ್ಲ. ನ ಛಂದಸ, ನ ವೇದಗಳ ಅಧ್ಯಯನದಿಂದ, ನೈವ ಜಲಾಗ್ನಿ ಸೂರ್ಯ, ಜಲ ಅಗ್ನಿ ಇದರಲ್ಲೆಲ್ಲ ತೀವ್ರ ತಪಸ್ಸೆ ಮಾಡೋದು. ಹಿಂದೆ ತಪಸ್ಸೆ ಮಾಡ್ತಾ ಇರೋ ದೇಹದ ಭಾವನೆಯಿಂದ ಹೊರಗೆ ಬರ್ಲಿಕ್ಕೆ ಅವರು ಎಷ್ಟು ಬಿಸಿಲಿನ ಕಾಲದಲ್ಲಿ ಹೋಗಿ ಸುತ್ತು ಅಗ್ನಿ ಬೆಂಕಿಯನ್ನು ಹಾಕಿ ಅದ್ರ ಮಧ್ಯೆ ನಿಂತವರು ಒಂದು ಕಾಲಲ್ಲಿ ನಿಂತೋ ಈ ರೀತಿಯಲ್ಲಿ ತಪಸ್ಸೆ ಮಾಡೋದು. ಇಲ್ಲ ಅಂದ್ರೆ ಒಂದು ಚಳಿಗಾಲದಲ್ಲಿ 0 ಡಿಗ್ರಿನೋ ಇನ್ನೊಂದಿನ ಕೆಳಗಿರೋ ಇದರಲ್ಲಿ ಒಂದು ಸರೋವರದ ಒಳಗೆ ಹೋಗಿ ಅವರ ಇದರವರೆಗೂ ಕುತ್ತಿಗೆವರೆಗೂ ನೀರಿನಲ್ಲಿ ಕುತ್ಕೊಳ್ಳೋದು. ಸೊ ಈ ರೀತಿಯ ತೀವ್ರ ತಪಸ್ಸು. ಯಾಕೆಂದ್ರೆ ನಾವು ಈ ದೇಹ ಅಲ್ಲ, ಈ ದೇಹಕ್ಕೆ ನಮಗೆ ಏನು ಸಂಬಂಧ ಇಲ್ಲ, ನಾವು ಆತ್ಮ ಅಂತ ಒಂದು ಆತ್ಮ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸೊ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ರೀತಿಯ ನೈವ ಜಲಾಗ್ನಿ ಸೂರ್ಯ, ಸೊ ಇದೆಲ್ಲ ಮಾಡಿದ್ರು ಕೂಡ ನಿಮಗೆ ಪರಿಪೂರ್ಣತೆ ಸಿಗುತ್ತೆ, ಇಲ್ಲ ಭಗವಂತನ ಶುದ್ಧ ಭಕ್ತಿ ಸೇವೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದೆಲ್ಲ ವಿಧಾನಗಳು ಸಹಾಯ ಮಾಡುತ್ತೆ ಡೆಫಿನೆಟ್ ಆಗಿ ನಮಗೆ ನಮ್ಮ ಹೃದಯವನ್ನು ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ. ಆದ್ರೆ ಇದರಿಂದ ಮಾತ್ರ ಭಗವಂತನು ನಮಗೆ ಅವನ ಕೃಪೆಯನ್ನು ಕೊಡ್ತಾನೆ, ಕರುಣೆಯನ್ನು ಕೊಡ್ತಾನೆ ಅಂತ ಇದಿಲ್ಲ, ಗ್ಯಾರಂಟಿ. ಅದ ಎಷ್ಟು ಮಟ್ಟಿಗೆ ಅಲ್ಲಿ ಅದಕ್ಕೆ ಹೇಳ್ತಾರೆ ವಿನಾ ಮಹತ್ಪಾದ ರಜೋಭಿಷೇಕಂ. ಸೊ ಇದು ವಿನಾ ಮಹತ್ಪಾದ ಅಂದ್ರೆ ಶುದ್ಧ ಭಕ್ತ ಆಚಾರ್ಯರು, ಯಾರು ಭಗವಂತನ ಅಷ್ಟು ಆತ್ಮೀಯರಿದ್ದಾರೆ, ಅವರ ಒಂದು ಇದೇ ಸೇಮ್ ರಜ ಅಂದ್ರೆ ಅವರ ಪಾದ ಧೂಳು, ಅದನ್ನ ನಾವು ತೆಗೆದುಕೊಂಡು ಅಭಿಷೇಕ ಮಾಡ್ಕೊಳ್ಬೇಕಾಗ್ತದೆ, ಅದನ್ನ ಸವರ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ಹೇಳ್ತಾರೆ. ಸೇರ್ಕೊಳ್ಳೋದಂದ್ರೆ ಅವರಿಗೆ ನಾವು ಅಷ್ಟು ಅಧೀನರಾಗ್ಬೇಕು, ಅವರಿಗೆ ಅಷ್ಟು ಪ್ರಿಯರಾಗ್ಬೇಕು ನಾವು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಮಾಡಿದೆ, ನನ್ನ ಗುರು ಅವರ ಆಜ್ಞೆಯನ್ನು ನಾನು ಪೂರೈಕೆ ಮಾಡಿದೆ. ಇದು ನನ್ನ ಒಂದು ಅಹಂಕಾರ ಅಂತಲ್ಲ, ಆದರೆ ಇದು ನಾನು ಮಾಡಿದೆ ನಾನು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಐ ಡಿಡ್ ಇಟ್. ಸೊ ಹಾಗೆ ಶ್ರೀಲ ಪ್ರಭುಪಾದರು ಅವರ ಗುರು ಏನು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳಿದ್ದು, ಈ ಒಂದು ಸಂದೇಶವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು ಅಂತ. ಸೊ ಆಚಾರ್ಯರು ಅದನ್ನ ಪೂರೈಕೆ ಮಾಡಿದ್ರು. ಅವರ ನೋಡಿದ್ರೆ ಅವ್ರಿಗೇನು ಆತರ ಮೊದಲಿಗೆ ಆಚಾರ್ಯರು ಅವರ ಗುರುವಿನ ಆಶ್ರಮದಲ್ಲಿದ್ದು ಸನ್ಯಾಸಿಗಳಾಗಿ ಇಲ್ಲ, ಗೃಹಸ್ಥರ ಜೀವನದಲ್ಲಿದ್ದಾರೆ, ಇನ್ನ ಭೌತಿಕ ಎಷ್ಟೋ ಕರ್ತವ್ಯಗಳಿದೆ. ಸೊ ಅದರಲ್ಲೂ ಕೂಡ ಆಚಾರ್ಯರು ಸತತವಾದ ಪ್ರಯತ್ನ, ಪ್ರಭುಪಾದರದ್ದು ಉದ್ದೇಶ ಧ್ಯೇಯ ಅದು ಫಿಕ್ಸ್ ಆಗಿತ್ತು. ಸೊ ನಂತರ ಆಚಾರ್ಯರು ಅಷ್ಟು ಅವರ ಜೀವನದಲ್ಲಿ ನಾವು ನೋಡೋದು, ನಾವು 60-70 ವಯಸ್ಸುವರೆಗೂ ನೋಡಿದ್ರು ಕೂಡ ಅದು ಕಾರ್ಯಗತವಾಗಿ ಕಾಣ್ತಾ ಇಲ್ಲ, ಆದರೆ ಅವರ ಪರಿಶ್ರಮ ನಡೀತಾ ಇದೆ. ಈಗ ನಮಗೆ ಯಾವ್ದಾದ್ರು ಯಾರಾದ್ರೂ ಹೇಳಿದ್ರೆ ಈ ತರ ಮಾಡಿ ಕೆಲಸ ಅಂತ ಹೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ, ಇಲ್ಲ ಅಂತಲ್ಲ. ಅದು 1 ಸಲ ಮಾಡ್ತೀವಿ, 2 ಸಲ ಮಾಡ್ತೀವಿ, ಮತ್ತೆ ನಮ್ಗೆ ಆ ನಂಬಿಕೆ ವಿಶ್ವಾಸ ಕಳ್ಕೊಳ್ತೀವಿ ನಾವು. ಸೊ ಇವ್ರೇನೋ ಹೇಳ್ತಾರಪ್ಪ, ಅದು ಕೆಲಸ ಬರೋದಿಲ್ಲ, ಅದು ನಾವು ಇನ್ನೊಂದು ರೀತಿ ಏನಾದ್ರು ಟ್ರೈ ಮಾಡೋಣ, ಇನ್ನೊಂದು ರೀತಿಯಾಗಿ ಏನೋ ಮಾಡ್ಬೇಕೇನೋ. ಈಗ ಬಿಸ್ನೆಸ್ ಯಾರೋ ಒಬ್ರು ಓಪನ್ ಮಾಡ್ತಾರೆ, ಮತ್ತೆ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಓಪನ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಬೇರೆ ಬೇರೆ ಪ್ರಯತ್ನಗಳು ನಡೀತಾರೆ. ಆದರೆ ಶ್ರೀಲ ಪ್ರಭುಪಾದ ಆಚಾರ್ಯರು ಅವ್ರ ಗುರು ಹೇಳಿದ್ದು ಇದನ್ನ ಪ್ರಚಾರ ಮಾಡಬೇಕು. ಸೊ ಇದನ್ನ ಸಂದೇಶವನ್ನು ಬೇರೆ ಜನರಿಗೆ, ಪಾಶ್ಚಾತ್ಯ ಜನರಿಗೆ ಕೊಡ್ಬೇಕು. ಸೊ ಆಚಾರ್ಯರ ಪ್ರಯತ್ನ ಅಲ್ಲಿಗೆ ಇದೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ನಾನು ಬೇಕಿದ್ದರೆ ಈ ಭಾರತದಲ್ಲೇ ನಾನು ಮಠ ಮಂದಿರ ಸ್ಥಾಪನೆ ಮಾಡಬಹುದು, ನನಗೆ ತುಂಬಾ ಅವಕಾಶ ಇತ್ತು, ಆದರೆ ನಾನು ಇದಕ್ಕೆ ಪ್ರಯತ್ನ ಪಡಲಿಲ್ಲ. ನಮ್ಮ ಗುರುಗಳು ಹೇಳಿದ್ದು ನಾನು ಇದು ಪಾಶ್ಚಾತ್ಯ ಜನರಿಗೆ ಕೊಡಬೇಕು ಅಂತ. ಸೊ ನಾನು ಅದನ್ನೇ ಉದ್ದೇಶ ಇಟ್ಟು ನಾನು ಅದನ್ನೇ ಪ್ರಯತ್ನ ಪಟ್ಟೆ. ಸೊ ಶ್ರೀಲ ಪ್ರಭುಪಾದರು ಆ ಪುಸ್ತಕಗಳು ಬರೆದದ್ದು ಇಂಗ್ಲಿಷ್ನಲ್ಲೇ ಪ್ರಾರಂಭ ಮಾಡೋದು, ಯಾಕಂದ್ರೆ ಇದರ ಮೂಲಕ ನಾವು ವಿಶ್ವಾದ್ಯಂತ ಆ ಜನರಿಗೆ ಸಂದೇಶ ಕೊಡ್ಬೋದು ಅಂತ. ಮತ್ತೆ ಅದು ಅಸಾಧ್ಯ ಆದ್ಮೇಲೆ ಪ್ರಭುಪಾದರು ಎಲ್ಲ ಭಾಷೆಗಳು ಅವರ ಶಿಷ್ಯರಿಂದ ಎಲ್ಲ ಅನುವಾದ ಮಾಡಿಸಿದ್ರು. ಇಲ್ಲ ಅಂದ್ರೆ ಅವರ ಗುರು ಏನ್ ಹೇಳಿದ್ರು, ಯಾವ ರೀತಿಯಲ್ಲಿ ಹೇಳಿದ್ರು ಅದ್ರ ಮೇಲೆ ಫಿಕ್ಸ್. ಅದ್ರಲ್ಲೂ ಕೂಡ ಅವ್ರ ಶ್ರೀಲ ಪ್ರಭುಪಾದ ಗುರು ಹೇಳ್ತಾರೆ, ಯಾವ ರೀತಿ ಈ ಪುಸ್ತಕಗಳು ಬರೆಯುವ ರೀತಿ, ಪುಸ್ತಕಗಳ ಮುದ್ರಣದ ರೀತಿ ನೀವು ಇದನ್ನು ಕಾರ್ಯನಿರ್ವಹಿಸಬೇಕು ಅಂತ. ಸೊ ಶ್ರೀಲ ಪ್ರಭುಪಾದ ಅದನ್ನೇ ಇಟ್ಕೊಂಡು ಹೇಳ್ತಾರೆ. ಅವ್ರ ಪ್ರಭುಪಾದ ಗುರುಗಳು ಅವ್ರ ಪ್ರಭುಪಾದಗೆ ಹೇಳಿದ್ದು, ವೆನೆವರ್ ಯು ಗೆಟ್ ಮನಿ ಯು ಪ್ರಿಂಟ್ ಬುಕ್ಸ್. ಪ್ರಭುಪಾದರಿಗೆ ಆದೇಶ ಕೊಟ್ಟದ್ದು, ನಿಮ್ಗೆ ಯಾವಾಗಾದ್ರೂ ಹಣ ಸಿಕ್ಕಿದ್ರೆ ನೀವು ಪುಸ್ತಕಗಳನ್ನ ಮುದ್ರಿಸಿ ಅದನ್ನು ವಿತರಿಸಿ. ಸೊ ಶ್ರೀಲ ಪ್ರಭುಪಾದ ಈ ರೀತಿಯಲ್ಲೇ ಅವರು ಹೋದರು. ಶ್ರೀಲ ಪ್ರಭುಪಾದರು ನಾವಂದ್ರೆ ಆತರ ಯೋಚನೆ ಮಾಡೋದಿಲ್ಲ, ನಾವು ಇದನ್ನ ಕಾರ್ಯಗೊಳಿಸ್ಬೇಕು ಅಂದ್ರೆ ಒಂದು ಮೊದಲು ದೊಡ್ಡ ದೇವಸ್ಥಾನ ಬೇಕು, ದೊಡ್ಡ ಕೇಂದ್ರ ಬೇಕು, ಮತ್ತೆ ತುಂಬಾ ಬೆಂಬಲಿಗರು ಬೇಕು, ಮತ್ತೆ ಅಂತ ನಾವು ನಮ್ಮದೇ ಒಂದು ಭೌತಿಕ ಲೆಕ್ಕಾಚಾರವನ್ನು ನಾವು ತರ್ತೇವೆ. ಆದ್ರೆ ಶುದ್ಧ ಭಕ್ತರ ಆಚಾರ್ಯರು ಶ್ರೀಲ ಪ್ರಭುಪಾದ ಹೇಳ್ತಾರೆ, ಐ ಬ್ಲೈಂಡ್ಲಿ ಫಾಲೋಡ್ ಮೈ ಸ್ಪಿರಿಚುವಲ್ ಮಾಸ್ಟರ್. ನಾನು ನನ್ನ ಗುರುವನ್ನು ಕುರುಡನಾಗಿ ನಾನು ಪಾಲನೆ ಮಾಡಿದೆ. ಕೂಡ ಒಂದು ಅಂದವಾಗಿ ಅಂದ್ರೆ ಏನು ಈ ಕಡೆ ಆ ಕಡೆ ನೋಡೋದಲ್ಲ, ಅವ್ರು ಏನ್ ಹೇಳಿದ್ದಾರೆ ಹಾಗೆಯೇ ಮಾಡಿದೆ. ಸೊ
ಸೊ ಶ್ರೀಲ ಪ್ರಭುಪಾದ ಮಾಡಿದ್ದು ನೋಡಿದ್ರೆ ಇದು ನಾವು ಅವರ ಒಂದು ಇತಿಹಾಸವನ್ನು ನೋಡಿದ್ರೆ, ಚರಿತ್ರೆ ನೋಡಿದ್ರೆ ಇದು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಯಾಕಂದ್ರೆ ಆಚಾರ್ಯರು ಅವ್ರ ಗುರು ಹೇಳಿದ್ರು ಅದೇ ರೀತಿಯಲ್ಲಿ ಪ್ರಯತ್ನ. ಅವ್ರು ಹೇಳಿದ್ದು ಈ ಪುಸ್ತಕಗಳ ವಿತರಣೆ ಬರಿಬೇಕು, ಪುಸ್ತಕಗಳನ್ನ ಮತ್ತೆ ಅದನ್ನ ಮುದ್ರಣ ಮಾಡ್ಬೇಕು, ಅದನ್ನ ವಿತರಿಸ್ಬೇಕು. ಸೊ ಶ್ರೀಲ ಇದೇ ರೀತಿಯಲ್ಲೇ ಪ್ರಾರಂಭ ಮಾಡಿದ್ರು ಸಂಸ್ಥೆನ. ಸೊ ಅಮೆರಿಕೆಗೆ ಹೋದಾಗ್ಲೂ ಕೂಡ ಪ್ರಭುಪಾದರು ಈ ಪುಸ್ತಕ ವಿತರಣೆಯನ್ನೇ ಪ್ರಾಧಾನ್ಯವಾಗಿಟ್ಕೊಂಡು, ಮತ್ತೆ ಅವರ ಶಿಷ್ಯರು ತಂದ ಹಣ, ಅದರಿಂದ ಅದರ ಮಾರಾಟದಿಂದ ಇನ್ನೊಂದರಿಂದ ಮತ್ತೆ ಅದರಿಂದ ಅವರು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಪ್ರಭುಪಾದರಿಗೆ ಉದ್ದೇಶ ಹೇಳ್ತಾರೆ, ಪ್ರಭುಪಾದರು ಹೇಳ್ತಾರೆ, ನನಗೆ ದೇವಸ್ಥಾನಗಳು ಬೇಡ, ನನಗೆ ಯಾವ ಅನುಯಾಯಿಗಳು ಬೇಡ, ನನಗೆ ಕೇವಲ ಈ ಪುಸ್ತಕಗಳ ವಿತರಣೆ ಆಗ್ಬೇಕಷ್ಟೆ. ಸೊ ಶ್ರೀಲ ಪ್ರಭುಪಾದರು ಅಂದ್ರೆ ಅವ್ರ ಗುರುಗಳ ಆಜ್ಞೆ ಅದೇ ರೀತಿಯಲ್ಲಿತ್ತು. ಶ್ರೀಲ ಪ್ರಭುಪಾದರು ಕೂಡ ಅದೇ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿದ್ದು. ಸೊ ಇದು ಹೇಳೋದು ಈ ರೀತಿ ನಾವು ನಮ್ಮ ಲೆಕ್ಕಾಚಾರ, ನಮ್ಮ ಒಂದು ಇದನ್ನು ಬಿಡಬೇಕು. ಹೇಗೆ ನಮಗೆ ಹಿರಿಯರು, ನಮ್ಮ ಆಚಾರ್ಯರು ಗುರು ಪರಂಪರೆಯಲ್ಲಿ ನಮಗೆ ಹೇಗೆ ಮಾರ್ಗದರ್ಶನ ಕೊಡ್ತಾರೆ, ನಾವು ಅದನ್ನೇ ಮುಂದಿಟ್ಕೊಂಡು ನಾವು ಹೋಗ್ಬೇಕು. ಅದು ನಮ್ಮ ಪರಿಪೂರ್ಣತೆ, ಇನ್ನೇನು ಇಲ್ಲ ನಮ್ಮದು. ಸೊ ಇಲ್ಲಿ ಭಕ್ತ ಪ್ರಹ್ಲಾದರು ಕೂಡ ಅದೇ ಹೇಳ್ತಾರೆ ಅವ್ರ ತಂದೆ ಕೇಳಿದಾಗ, ನೀನು ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಪಡೆದೆ ಅಂತ ಕೇಳಿದಾಗ ಅವ್ರ ತಂದೆಗೆ ಅವ್ರು ಹೇಳ್ತಾರೆ, ಇದು ಅದಿರ್ಲಿ, ಮೊದಲಿಗೆ ಅವ್ರ ತಂದೆಗೆ ಹೇಳೋದು, ನಿಮಗೆ ಕೃಷ್ಣ ಪ್ರಜ್ಞೆ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ. ಮತಿರ್ನ ಕೃಷ್ಣೇ ಪರತೋ ಸ್ವತೋವ. ಸೊ ಅವ್ರು ಹೇಳ್ತಾರೆ, ಕೃಷ್ಣಮತಿ, ಕೃಷ್ಣ ಪ್ರಜ್ಞೆ ಅದೇನಿದೆ ಅದು ಸ್ವಂತದಿಂದ ಆಗೋದಿಲ್ಲ, ಇಲ್ಲ ತುಂಬಾ ಜನ ಸೇರಿನೂ ಆಗೋದಿಲ್ಲ, ಒಂದು ಸಭೆ ನಾವು ಆಯೋಜಿಸಿ ಕೂಡ ಆಗೋದಿಲ್ಲ. ಮತಿರ್ನ ಕೃಷ್ಣೇ ಪರತೋ ಸ್ವತೋವ ಮಿತೋ ಅಭಿಪದ್ಯೇತ ಗೃಹವ್ರತಾನ. ಗೃಹವ್ರತ ಅಂದ್ರೆ ಯಾವಾಗವರೆಗೂ ನಾವು ಈ ಭೌತಿಕ ಜಗತ್ತಿನಲ್ಲಿ ನಾವು ಭೌತಿಕ ಇಂದ್ರಿಯ ಸುಖದ ಮೂಲಕ ನಾವು ಆನಂದವನ್ನು ಪಡಿತೇವೆ, ನಾವು ಇದೇ ನಮ್ಮ ಜೀವನ ಧ್ಯೇಯ ಅಂತ ಅನ್ಕೊಳ್ತೇವೆ, ಅಷ್ಟವರೆಗೂ ಸಿಗೋದಿಲ್ಲ. ಸೊ ಅಂತ ಅವ್ರು ಹೇಳ್ತಾರೆ, ಈ ರೀತಿಯಲ್ಲಿ ಕೃಷ್ಣಮತಿ, ಕೃಷ್ಣ ಪ್ರಜ್ಞೆ ಸಿಗೋದಿಲ್ಲ. ಸೊ ಮತ್ತೆ ಅವರು ಮುಂದೆ ಹೇಳೋದವರು ಇದನ್ನು ಹೇಗೆ ಅಂದ್ರೆ ಬಿನಾ ಮಹತ್ಪಾದ ರಜೋಭಿಷೇಕ, ಇದೇ ರೀತಿಯ ಒಂದು ಬರುತ್ತೋ ಅವ್ರು ಹೇಳೋದು ಕೂಡ ಮಾತು, ನಾವು ಶುದ್ಧ ಭಕ್ತರು ಅವರ ಒಂದು ಪಾದದ ಧೂಳನ್ನು ಅಂದ್ರೆ ಅವರ ಕಾಲ್ನಡಿಯಲ್ಲಿ, ಅವರ ಹೆಜ್ಜೆಗಳಲ್ಲಿ ನಾವು ಹೋದಾಗ ನಮಗೆ ಸಿಗುತ್ತೆ. ಗೀತೆಯಲ್ಲೂ ನೀವು ನೋಡಿದಾಗ ಕೃಷ್ಣ 20 ಜ್ಞಾನದ ಅಂಶಗಳು ಹೇಳಿದಾಗ ಆಚಾರ್ಯೋಪಾಸನಂ ಅಂತ ಹೇಳ್ತಾರೆ. 20 ಜ್ಞಾನದ ಅಂಶಗಳು, ಇದರ ಮೂಲಕ ನಾವು ಜೀವನದ ಪರಿಪೂರ್ಣತೆ ಪಡೀತೇವೆ. ಇದೇ ಜ್ಞಾನ, ಇದು ಬಿಟ್ಟು ಬೇರೆದೆಲ್ಲವೂ ಅಜ್ಞಾನ ಅಂತ ಕೃಷ್ಣ ಹೇಳೋ ಮಾತಿದೆ 13ನೇ ಅಧ್ಯಾಯದಲ್ಲಿ. ಜ್ಞಾನದ ಅಂಶಗಳು ಅದರಲ್ಲಿ ಒಂದು ಆಚಾರ್ಯೋಪಾಸನೆ, ಆಚಾರ್ಯರ ಉಪಾಸನೆ, ಅವರ ಒಂದು ಆಶ್ರಯದಲ್ಲಿ, ಅವರ ಒಂದು ಇದರಲ್ಲಿ ನಾವು ಹೋದರೆ ಅದು ನಿಜವಾದ ಜ್ಞಾನ, ಅದರಿಂದ ನಮ್ಮ ನಿಜವಾದ ಪರಿಪೂರ್ಣತೆ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಸೊ ಇನ್ಫ್ಯಾಕ್ಟ್ ಒಂದು ಇದಿದೆ, ಒಂದು ಕತೆ ಬರುತ್ತೆ ನಮಗೆ ಚೈತನ್ಯ ಚರಿತ ಅಂತ ನಾವು ಹೋದಾಗ, ಪಾದ ಧೂಳು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಇವರು ಮಾಧವೇಂದ್ರ ಪುರಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರುಗಳು, ಅವರ ಗುರು ಅಂದ್ರೆ ಗ್ರ್ಯಾಂಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ಬೋದು ನೀವು ಆ ರೀತಿ. ಸೊ ಮಾಧವೇಂದ್ರ ಪುರಿಗಳು ತುಂಬಾ ದೊಡ್ಡ ಶುದ್ಧ ಭಕ್ತರು. ಸೊ ಅವರಿಗೆ ಭಗವಂತನು ನಾನಾ ತುಂಬಾ ಕೆಲವು ಇದರಲ್ಲಿ ಅವರಿಗೆ ಭಗವಂತನು ಕಾಣಿಸ್ಕೊಂಡಿದ್ದು, ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದು, ಅವರಿಂದ ಸೇವೆ ಸ್ವೀಕರಿಸಿದ್ದು. ಸೊ ಒಂದು ಸಲ ಭಗವಂತನು ಅವರಿಗೆ ಗೋಪಾಲಮೂರ್ತಿಯಾಗಿ ಮೊದಲಿಗೆ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಭಗವಂತನು. ಮತ್ತೆ ಅವ್ರಿಗೆ ಆಜ್ಞೆ ಕೊಡೋದು, ನೀವು ಹೋಗಿ ನನಗೆ ಜಗನ್ನಾಥಪುರಿಯಿಂದ ಅಲ್ಲಿರುವ ಗಂಧದ ಲೇಪವನ್ನು ತರಬೇಕು ಅಂತ ಒಂದು ಆಜ್ಞೆ ಕೊಡ್ತಾರೆ. ಸೊ ಹಾಗೆ ಇವರು ಬರುವ ಮಾರ್ಗದಲ್ಲಿ, ಬೃಂದಾವನದ ಜಗನ್ನಾಥಪುರಿ ಮಾರ್ಗದಲ್ಲಿ ರೇಮುಣ ಬಾಲಸೋರ್ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ಅಲ್ಲಿ ಕ್ಷೀರಚೋರ ಗೋಪಿನಾಥ ಭಗವಂತನಿದ್ದಾನೆ ಅಲ್ಲಿ. ಸೊ ಅಲ್ಲಿ ಬಂದಾಗ ಅವ್ರು ಕೇಳ್ತಾರೆ, ಅಲ್ಲಿ ಏನ್ ಕೇಳ್ತಾರೆ, ಅಲ್ಲಿರುವ ಪೂಜಾರಿಗಳಿಗೆ, ನೀವು ಏನ್ ತಯಾರಿ ಮಾಡ್ತೀರಾ ಭಗವಂತನಿಗೆ? ಪ್ರತಿನಿತ್ಯ ತುಂಬಾ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ನಾನು ನೀವು ಮಾಡೋ ರೀತಿಯ ಇಲ್ಲಿರೋ ಒಂದು ಅಲಂಕಾರ, ಇಲ್ಲಿರೋ ಒಂದು ವ್ಯವಸ್ಥೆ, ಇದರಿಂದಾನೇ ನಾನು ಅದನ್ನ ಅಳತೆ ಮಾಡುವುದು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಮತ್ತೆ ನೀವು ಏನು ಭಗವಂತನಿಗೆ ಅರ್ಪಣೆ ಮಾಡ್ತೀರಾ, ಏನೇನು ನೈವೇದ್ಯ ಅರ್ಪಣೆ ಮಾಡ್ತೀರಾ? ಸೊ ಯಾಕಂದ್ರೆ ಪ್ರತಿ ಒಂದು ದೇವಸ್ಥಾನದಲ್ಲೂ ಒಂದು ವಿಶೇಷ ಇರುತ್ತೆ. ತಿರುಪತಿಯಲ್ಲಿ ಬಾಲಾಜಿಗೆ ಅಲ್ಲಿ ಲಡ್ಡು, ಅದು ವಿಶೇಷ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಇಲ್ಲಿ ಗೋಪಿನಾಥ ಮಂದಿರದಲ್ಲಿ ಏನ್ ನೀವು ಅರ್ಪಣೆ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ನಾವು ಮಾಡುವ ಒಂದು ಅರ್ಪಣೆ ನೈವೇದ್ಯ ಅದು ಕ್ಷೀರ, ಇದು ಸ್ವೀಟ್ ರೈಸ್, ಅದು ಪರಮಾನ್ನ, ಅದು ಯಾವ ರೀತಿಯ ರುಚಿ ಅಂದ್ರೆ ಅದು ವಿಶ್ವದಲ್ಲೇ ಆ ರೀತಿಯ ಒಂದು ಸಮ ಇಲ್ಲ ಅಂತ ಹೇಳ್ತಾರೆ. ಸೊ ತಕ್ಷಣವೇ ನಮ್ಮ ಮಾಧವೇಂದ್ರ ಪುರಿ ಅವ್ರಿಗೆ ಅನ್ಸುತ್ತೆ, ಸೊ ಹಾಗಿದ್ರೆ ನಾನು ಇದರನ್ನು ಸ್ವಲ್ಪ ರುಚಿ ನೋಡಿದ್ರೆ ಇದರ ಒಂದು ಫಾರ್ಮುಲಾ
ಹೇಗೆ ಇವರು ತಯಾರಿ ಮಾಡ್ತಾರೆ ಅನ್ನೋದು ನಾನು ತಿಳ್ಕೊಳ್ಬೋದು. ಯಾಕಂದ್ರೆ ಯಾರು ಅಡುಗೆ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಯಾವುದು ಸೇರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಆ ರೀತಿಯಲ್ಲಿ ಇವರು ಆಲೋಚನೆ ಮಾಡ್ತಾರೆ. ನಾನು ಈ ಪ್ರಸಾದವನ್ನು ಸ್ವೀಕರಿಸಿದ್ರೆ ಅದೇ ಇದನ್ನು ತಯಾರಿ ಮಾಡಿ ನನ್ನ ಮೂರ್ತಿ ಭಗವಂತನು ಗೋಪಾಲನ ವೃಂದಾವನದಲ್ಲಿ ಅವನಿಗೆ ಅರ್ಪಣೆ ಮಾಡ್ಬೋದು ಅಂತ ಆ ಒಂದು ಇಚ್ಛೆಯಿಂದ ಅವರು ಆ ರೀತಿಯ ಒಂದು ಚಿಂತನೆ. ಅದು ಹೇಳ್ತಾರೆ ತಕ್ಷಣ ಅದಾಗಿದ ತಕ್ಷಣ ಮರುಕ್ಷಣವೇ ಭಗವಂತನು ಗೋಪಿನಾಥನಿಗೆ ಅಲ್ಲಿ ಆ ಕ್ಷೀರ ಏನಿದೆ ಪರಮಾನ್ನ ಅದನ್ನು ತೆಗೆದುಕೊಂಡು ಬರ್ತಾರೆ. 12 ಮಡಕೆಗಳಲ್ಲಿ ತೆಗೆದುಕೊಂಡು ಬಂದು ಅರ್ಪಣೆ ಮಾಡ್ತಾರೆ. ಸೊ ಇವರು ತಕ್ಷಣ ಆಲೋಚನೆ ಮಾಡ್ತಾರೆ, ನನ್ನಿಂದ ಅಪರಾಧ ಆಯಿತು. ಆಕ್ಚುಲಿ ಇವರಿಂದ ಅಪರಾಧ ಏನೂ ಇಲ್ಲ. ಯಾಕೆ ಅಪರಾಧ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋ ಮೊದಲು ನಾವು ಆಹಾರವನ್ನು ಸ್ವೀಕರಿಸುವ ಒಂದು ಇಚ್ಛೆಯನ್ನು ಇಟ್ಕೊಳ್ಬಾರ್ದು. ತಯಾರಿ ಮಾಡ್ತಾ ಇದ್ರು ನೀವು ನೈವೇದ್ಯವನ್ನು, ಅಯ್ಯೋ ಇದು ತುಂಬಾ ಚೆನ್ನಾಗಿ ತಯಾರಿ ಮಾಡ್ತಾ ಇದೀನಿ, ತುಂಬಾ ತುಪ್ಪದಲ್ಲಿ ತಯಾರಿ ಮಾಡ್ತಾ ಇದ್ದೀನಿ, ಮತ್ತೆ ನಾವು ಈ ಪ್ರಸಾದವನ್ನ ಆನಂದಿಸೋಣ, ಎಂಜಾಯ್ ಮಾಡೋಣ. ಸೊ ಆ ರೀತಿ ಭಾವನೆ ಇರಬಾರ್ದು. ಇದು ಕೃಷ್ಣನಿಗೆ ಇದು ಅರ್ಪಣೆ ಆಗ್ತಾ ಇದೆ, ಕೃಷ್ಣನಿಗೆ ಸಂತೋಷಕ್ಕೆ ನಾವು ಮಾಡ್ತಾ ಇದ್ದೀವಿ, ಅದೇ ಒಂದು ಮನಸ್ಸಿನಲ್ಲಿ ಇರ್ಬೇಕು. ಸೊ ಇಲ್ಲಿ ಮಾಧವೇಂದ್ರ ಪುರಿ ಏನು ಆತರ ಯೋಚನೆ ಮಾಡ್ಲಿಲ್ಲ. ಆದ್ರೆ ಮಾಧವೇಂದ್ರ ಪುರಿ ಯೋಚನೆ ಮಾಡಿದೇನೆಂದ್ರೆ ಅದರ ರುಚಿ ನನ್ಗೆ ಗೊತ್ತಾದ್ರೆ ಅದನ್ನು ನಾನು ಅರ್ಪಣೆ ಮಾಡ್ಬೋದು ಅಂತ. ಆದ್ರೆ ಅವರು ಇದನ್ನ ಎಷ್ಟು ಇದಾಗಿ ತಗೊಂಡ್ರು ಅಂದ್ರೆ, ಭಗವಂತನ ತಗೊಳ್ಳೋ ಮುಂಚೆ ನಾನು ಅದನ್ನು ತಿನ್ನೋ ಒಂದು ಆಲೋಚನೆ ಮಾಡಿದ್ನಲ್ವಾ ಅಂತ ಅವರು ತಮ್ಮನ್ನೇ ಅವರು ಖಂಡಿಸ್ಕೊಂಡು ನಿಂದಿಸ್ಕೊಂಡು ಅವರು ಸ್ವಲ್ಪ ಸಮಯ ಅಲ್ಲಿ ನಿಂತು ಆರತಿ ಆಗಿದ ತಕ್ಷಣ ಅಲ್ಲಿಂದ ಹೊರಟ್ಬಿಡ್ತಾರೆ. ಅಂದ್ರೆ ಆ ಪ್ರಸಾದವನ್ನು ಸ್ವೀಕರಿಸೋದಿಲ್ಲ, ಪ್ರಸಾದಕ್ಕೆ ಇದಕ್ಕೋಸ್ಕರ ಕಾಯೋದಿಲ್ಲ, ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಅಂದ್ರೆ ನಾನು ತಪ್ಪು ಮಾಡಿದೆ, ಭಗವಂತನು ಆಹಾರವನ್ನು ಸ್ವೀಕಾರ ಮಾಡೋ ಮುಂಚೆ ನಾನು ಸ್ವೀಕಾರ ಮಾಡಿದ್ನಲ್ವಾ ಅಂತ ಅವ್ರು ಹೋಗ್ಬಿಡ್ತಾರೆ. ಸೊ ನಂತರ ಹೇಳ್ತಾರೆ ಮಾಧವೇಂದ್ರ ಪುರಿಯರು ಅದೇ ಊರಿನಲ್ಲಿ ಅದೇ ಇದರಲ್ಲಿ ಒಂದೆಲ್ಲೋ ಒಂದು ಮಾರ್ಕೆಟ್ ಪ್ಲೇಸ್, ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ಅಲ್ಲೆಲ್ಲೋ ಒಂದು ರಾತ್ರಿ ಮಧ್ಯರಾತ್ರಿ ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಎಲ್ಲ ಖಾಲಿ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅವ್ರು ಭಗವಂತ ನಾಮವನ್ನು ಜಪ ಮಾಡ್ತಾ ಇರ್ತಾರೆ ಮಾಧವೇಂದ್ರ ಪುರಿ. ಈಗ ಈ ಮಂದಿರದಲ್ಲಿ ಆಯ್ತು, ಸಮಯ ಆಯ್ತು, ಭಗವಂತನ ಆರತಿ ಆಯ್ತು, ಭಗವಂತನಿಗೆ ವಿಶ್ರಾಂತಿ ಕೊಟ್ಟದ್ದಾಯ್ತು ಎಲ್ಲ. ನಂತರ ಆ ಪೂಜಾರಿ ಕೂಡ ಹೋಗಿ ಮಲಗಿದ್ದಾರೆ. ಈಗ ಪೂಜಾರಿಯ ಒಂದು ಕನಸಿನಲ್ಲಿ ಭಗವಂತನು ಬರೋದು, ಯಾರು ಗೋಪಿನಾಥ ಮೂರ್ತಿ ಬಂದು, ಓ ನನ್ನ ಭಕ್ತನೇ, ನೀನು ನನಗೆ ಇವತ್ತು 12 ಮಡಿಕೆ ಪರಮಾನ್ನವನ್ನು ಅರ್ಪಣೆ ಮಾಡಿದೆ, ಅದರಲ್ಲಿ ಮತ್ತೆ ನೀನು ತೆಗೆದುಕೊಂಡದ್ದು 11 ಮಾತ್ರ, ಒಂದನ್ನು ಹಾಗೆ ಬಿಟ್ಟೆ ನೀನು. ಸೊ ಅದು ನಾನು ನನ್ನ ಪರಮ ಭಕ್ತನಾದ ಮಾಧವೇಂದ್ರ ಪುರಿಯವರೆಗೆ ನಾನು ಬಚ್ಚಿಟ್ಟಿದ್ದೇನೆ. ಅದು ಎಲ್ಲಿಟ್ಟಿದ್ದೇನೆ, ಅದು ನನ್ನ ಪೊರದೆಯಿಂದ ಇದೆ ಅಂತ ಹೇಳ್ತಾರೆ. ಸೊ ನೀನು ಈಗಲೇ ಹೋಗಿ ಆ ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ನನ್ನ ಭಕ್ತನಾದ ಮಾಧವೇಂದ್ರ ಪುರಿಗೆ ಕೊಡಬೇಕು. ಅವರು ಎಲ್ಲಿದ್ದಾರೆ ಅಂದ್ರೆ ಇದು ನಮ್ಮ ಮಾರ್ಕೆಟ್ ಎಲ್ಲಿದೆ, ನಮ್ಮ ಊರಿನ ಮಾರ್ಕೆಟ್, ಅಲ್ಲಿ ಅವರು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಸೊ ಪೂಜಾರಿ ಅವರು ದೊಡ್ಡ ಭಕ್ತರೇ, ಶುದ್ಧ ಭಕ್ತರೇ. ಯಾರಿಗೆ ಭಗವಂತನು ಕನಸಿನಲ್ಲಿ ಈ ರೀತಿ ಬಂದು ಅವರಿಗೆ ಆದೇಶ ಕೊಡೋದು, ಅವರಿಗೆ ಇದು ಮಾಡೋದು. ಸೊ ಅವರು ತಕ್ಷಣ ಅವರು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಕೂಡ ಮತ್ತೆ ಸ್ನಾನ ಮಾಡಿ ಮತ್ತೆ ಹೊಸ ವಸ್ತ್ರ ಹಾಕಿ, ಯಾಕಂದ್ರೆ ಭಗವಂತ ಪೂಜೆ ಮಾಡೋದಕ್ಕೆ ಕ್ರಮಗಳಿವೆ. ಸೊ ಅವ್ರು ಮಾಡಿ ಮತ್ತೆ ಬಂದು ನೋಡ್ತಾರೆ, ಭಗವಂತನು ತನ್ನ ಪರದೆಯಿಂದ ಒಂದು ಮಡಿಕೆಯನ್ನು ಅಲ್ಲಿ ಬಚ್ಚಿಟ್ಟಿದ್ದಾನೆ ಭಗವಂತ. ಸೊ ಅದಕ್ಕೋಸ್ಕರ ಅವರು ನಂತರ ಸ್ವಚ್ಛ ಮಾಡಿ ಸ್ಥಳವನ್ನು ಮತ್ತೆ ಭಗವಂತನ ಮಂದಿರವನ್ನು ಮುಚ್ಚಿ ಹೋಗ್ತಾರೆ. ಹೋಗಿ ಅಲ್ಲಿ ಜೋರಾಗಿ ಕೂಗ್ತಾರೆ, ಎಲ್ಲಿದ್ದಾರೆ ಅವರು ಮಾಧವೇಂದ್ರ ಪುರಿ, ಯಾರಿಗೋಸ್ಕರ ಭಗವಂತನು ಈ ಒಂದು ಪರಮಾನ್ನವನ್ನು ಕಳ್ಳತನ ಮಾಡಿದ್ದು ಭಗವಂತನ ಅಂತ. ಸೊ ಹಾಗಾಗಿ ಆ ಮೂರ್ತಿಗೆ ಹೆಸರು ಕ್ಷೀರಚೋರ ಗೋಪಿನಾಥ. ಸೊ ನಾವಿಲ್ಲಿ ಜಗನ್ನಾಥ್ಪುರಿಯಿಂದ ನಂತರ ಮಾಯಾಪುರ ದಾರಿಯಲ್ಲಿ ಹೋಗುವಾಗ, ಕಲ್ಕತ್ತಾ ದಾರಿಯಲ್ಲಿ ಹೋಗುವಾಗ ಬಾಲಸೋರ್ ಅಂತ ಬರುತ್ತೆ. ಸೊ ಅಲ್ಲಿಗೆ ಇದು ಈ ಸ್ಥಳ, ಈ ಮಂದಿರ ಸಿಗುತ್ತೆ, ಕ್ಷೀರಚೋರ ಗೋಪಿನಾಥ. ಸೊ ಅಲ್ಲಿ ಇವ್ರಿಗೆ ಮಾಧವೇಂದ್ರ ಪುರಿ ತುಂಬಾ ಸಂತೋಷ, ಆನಂದ ಆಗುತ್ತೆ. ಭಗವಂತ ನನಗೋಸ್ಕರ ಈ ರೀತಿಯ ಒಂದು ಲೀಲೆ, ಭಗವಂತನ ಮೂರ್ತಿ ಗೋಪಿನಾಥ ಮಾಡಿರೋದು ಅಂತ. ಸೊ ಅವರು ಅದನ್ನ ಸ್ವೀಕರಿಸಿ ತಗೊಳ್ತಾರೆ. ತಗೊಂಡ್ಮೇಲೆ ಹೇಳ್ತಾರೆ, ಆ ಪೂಜಾರಿ ಕೂಡ ಅವರಿಗೆ ನಮಸ್ಕಾರ ಮಾಡಿ ಅವರು ಹಿಂದಿರುಗ್ತಾರೆ. ಸೊ ಈಗ ಮಾಧವೇಂದ್ರ ಪುರಿ ಆಲೋಚನೆ ಮಾಡ್ತಾರೆ, ಈಗ ನಾನು ಇದನ್ನು ಸ್ವೀಕರಿಸಿದೆ, ಭಗವಂತ ನನಗೂ ಈಗ ಅನುಗ್ರಹಿಸಿದ್ದು, ಇನ್ನೊಂದು ದಿನ ನಾನು ಇಲ್ಲಿ ನಿಂತರೆ ನಾನು ಈ ಪೂಜಾರಿ ಈ ಊರಿನಲ್ಲೆಲ್ಲ ಹೋಗಿ ಇದು ಸಾರಿಸ್ತಾರೆ, ಈ ತರ ಮಾಧವೇಂದ್ರ ಪುರಿ ಒಬ್ಬ ದೊಡ್ಡ ಮಹಾ ಭಾಗವತೋತ್ತಮರು ಇದ್ದಾರೆ ಅಂತ ಅವರು ಸಾರಿ ಬರ್ತಾರೆ. ನಂತರ ಮರು ದಿವಸ ನನ್ನ ಹತ್ರ ಎಲ್ಲರೂ ಬಂದು ನಾವು ಆಶೀರ್ವಾದ ಪಡಿಬೇಕು, ಇನ್ನೊಂದು ಪಡಿಬೇಕು ಅಂತ ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗೆ ಆ ರಾತ್ರಿನೇ, ಮಧ್ಯರಾತ್ರಿಯಲ್ಲೇ ಮಾಧವೇಂದ್ರ ಪುರಿ ಅಲ್ಲಿಂದ ಹೋಗ್ಬಿಡ್ತಾರೆ, ಆ ಸ್ಥಳವನ್ನು ಬಿಟ್ಟು ಜಗನ್ನಾಥ್ಪುರಿಗೆ ಹೋಗ್ಬಿಡ್ತಾರೆ. ಸೊ ನಂತರ ಮರು ದಿವಸ ಏನಾಗುತ್ತೆ ಅಂತ ಹೇಳ್ತಾರೆ, ಅವ್ರೇನು ಅನ್ಕೊಂಡಿದ್ರು ಅದೇ ರೀತಿಯಲ್ಲಿ ಎಲ್ಲರೂ, ಈ ಪೂಜಾರಿ ಎಲ್ಲ ನಗರವಾಸಿಗಳಿಗೆ ಒಂದು ಇದು ಸಾರಿಸ್ತಾರೆ, ಈ ತರ ಒಬ್ಬ ದೊಡ್ಡ ಭಕ್ತರು ಬಂದಿದ್ರು, ಅವರಿಗೋಸ್ಕರ ಭಗವಂತನು ಈ ರೀತಿಯ ಒಂದು
ಪ್ರಸಾದವನ್ನು ಭಗವಂತನು ಈ ಕಳ್ಳತನ ಮಾಡಿದ್ದು ಅಂತ. ಸೊ ಎಲ್ಲರೂ ಬಂದು ಹುಡುಕ್ತಾರೆ, ಸಿಗೋದಿಲ್ಲ. ಮಾಧವೇಂದ್ರ ಎಲ್ಲೂ ಇಲ್ಲ, ಊರನ್ನು ಬಿಟ್ಟು ರಾತ್ರಿ ಹೋಗ್ಬಿಟ್ಟಿದ್ದಾರೆ. ಕೇಳ್ತಾರೆ ಕೊನೆಗೆ ಎಲ್ಲಿ ಕೂತಿದ್ರು ಅವರು, ಈ ದೊಡ್ಡ ಭಕ್ತರು, ಶುದ್ಧ ಭಕ್ತರು ಮಾಧವೇಂದ್ರ ಪುರಿ, ಅವ್ರು ಕುಳಿತ ಸ್ಥಳ ಎಲ್ಲಿ, ನೀವು ಎಲ್ಲಿ ಅವರಿಗೆ ಈ ಆಹಾರವನ್ನು ಕೊಟ್ರಿ, ಎಲ್ಲಿ ಕೂತು ಇವರು ಜಪ ಮಾಡ್ತಾ ಇದ್ರು ಅಂತ ಕೇಳ್ತಾರೆ. ಸೊ ಹೇಳ್ತಾರೆ, ಒಂದು ಮಾರ್ಕೆಟ್ ಪ್ಲೇಸ್, ಆ ಜಾಗ ಎಲ್ಲಿ, ಜಾಗದಲ್ಲಿ ಮಾಧವೇಂದ್ರ ಪುರಿ ಕೂತಿದ್ರು, ಅದನ್ನ ಪೂಜಾರಿ ಬಂದು ತೋರಿಸ್ತಾರೆ. ಇದೇ ಜಾಗದಲ್ಲಿ ನಾನು ನೋಡಿದ್ದು, ಇದೇ ಜಾಗದಲ್ಲಿ ಅವ್ರಿಗೆ ನಾನು ಪ್ರಸಾದವನ್ನು ಕೊಟ್ಟದ್ದು, ಇದೇ ಜಾಗದಲ್ಲಿ ಅವರು ಜಪ ಮಾಡ್ತಾ ಇದ್ರು ಅಂತ. ಸೊ ಕೇಳಿದ್ದೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಬಂದು ಆ ಸ್ಥಳದಿಂದ ಆ ಏನು ಧೂಳಿದೆ, ಇಲ್ಲಿ ನಾವೇನ್ ಕೇಳ್ತಾರೆ ಧೂಳು, ಅದನ್ನ ಎಲ್ಲರೂ ಸವರ್ಕೊಳ್ತಾರೆ. ಎಷ್ಟು ಸವರಿದ್ರು ಅಂದ್ರೆ ಹೇಳ್ತಾರೆ, ಆ ಧೂಳು ತೆಗ್ದದ್ದು ಅಂದ್ರೆ ಅದು ಎತ್ತರದ ಒಂದು ಪ್ರದೇಶ ತರ ಏನೋ ಇದ್ದದ್ದು, ಅದು ಹೊಂಡವಾಗ್ಬಿಡುತ್ತಂತೆ. ಹೊಂಡ ಅಂದ್ರೆ ಅದು ಅಷ್ಟು ಮಣ್ಣು, ಅಲ್ಲಿಂದ ಎಲ್ಲರೂ ಕೂಡ ಬಂದು ಈ ತರ ಶುದ್ಧ ಭಕ್ತರಿದ್ದಾರೆ, ಅವರ ಕೃಪೆ ಬೇಕು, ಅವರ ಅನುಗ್ರಹ ಬೇಕು ಅಂತ ಹಾಕೊಳ್ಳೋದು ಅಂತ ಈ ರೀತಿ ಚೈತನ್ಯ ಚರಿತಾಮೃತದಲ್ಲಿ ಒಂದು ಹೇಳ್ತಾರೆ. ಸೊ ಎನಿವೆ, ಹಿಂದೆ ಕಾಲದಲ್ಲಿ ಆತರ ಸಮಾಜ ಆತರ ಇತ್ತು, ಆತರ ಶುದ್ಧ ಭಕ್ತರು ಇರ್ತಾ ಇದ್ರು, ಆಚಾರ್ಯರು ಇರ್ತಾ ಇದ್ರು, ಈ ತರ. ಸೊ ಈ ತರ ನಮ್ಗೆ ಯಾವಾಗಾದ್ರೂ ಆತರ ಸಿಕ್ಕಿದ್ರೆ, ಆತರ ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಅದನ್ನ ಸ್ವೀಕರಿಸ್ಬೇಕು. ಸಾಧಾರಣವಾಗಿ ಕಷ್ಟ ಇದು, ಭಗವಂತನ ಈ ತರ ಶುದ್ಧ ಭಕ್ತರು ಸಿಗೋದು ಮನುಷ್ಯಾಣಾಂ ಸಹಸ್ರೇಶು. ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಎಲ್ಲೋ ಸಾವಿರ ಜನರಲ್ಲಿ ಕಶ್ಚಿತ್ ಯತಿಸಿದ್ದೆ, ಎಲ್ಲೋ ಸ್ವಲ್ಪ ಜನ ಆಧ್ಯಾತ್ಮಿಕ ಪ್ರಗತಿಗೆ ಪ್ರಯತ್ನ ಪಡ್ತಾರೆ. ಸೊ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತಿ ತತ್ವತಃ, ಎಲ್ಲೋ ಸ್ವಲ್ಪ ಜನ ಆ ಪರಿಪೂರ್ಣತೆ ಅಂದ್ರೆ ಈ ನಾವು ದೇಹ ಅಲ್ಲ ಆತ್ಮ ಅಂತ ಪರಿಪೂರ್ಣತೆ ಅದು ಪಡೆದವರು, ಅದರಲ್ಲಿ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋರು ಅಷ್ಟು ಶುದ್ಧ ಭಕ್ತರು. ಸೊ ಈ ರೀತಿಯ ಶುದ್ಧ ಭಕ್ತರು ತುಂಬಾ ಕಡಿಮೆ, ತುಂಬಾ ಸುಲಭ ನಮಗೆ ಅವರ ಒಂದು ಇದು ಸಿಗೋದು. ಆದ್ರೆ ಏನೋ ಸಿಕ್ಕಿದ್ರೆ, ನಮ್ಗೇನೋ ಆತರ ಭಾಗ್ಯ ಸಿಕ್ಕಿದ್ರೆ ಇಲ್ಲಿ ಹೇಳೋದು ಆ ರೀತಿಯಲ್ಲಿ ನಾವು ಇದು ಮಾಡ್ಕೊಳ್ಬೇಕು. ಆಮೇಲೆ ಇದು ನಮ್ಮ ವೈಷ್ಣವ ವಿಧಾನದಲ್ಲೂ ಕೂಡ ಆಚಾರ್ಯರು, ಶುದ್ಧ ಭಕ್ತರು, ಅವರ ಒಂದು ಮಾರ್ಗದರ್ಶನ ನಾವು ಭಕ್ತಿ ಮಾಡ್ತೇವೆ. ಸೊ ಶ್ರೀಲ ಪ್ರಭುಪಾದ ಕೂಡ ಹೇಳಿರೋದು ಇದು, ಒಮ್ಮೊಮ್ಮೆ ಸಿಗ್ಬೋದು ನಮ್ಗೆ ಆತರ ಶುದ್ಧ ಭಕ್ತರು, ಆಚಾರ್ಯರು, ಗುರು ಮಹಾರಾಜರು ಈ ತರ ಸಿಗ್ಬೋದು, ಇನ್ನೊಂದ್ಸಲ ಇಲ್ಲದೆ ಇರ್ಬೋದು. ಆದರೆ ಅವ್ರು ಕೊಟ್ಟಿರೋ ವಿಧಾನ ಏನಂದ್ರೆ, ಶ್ರೀಲ ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಆತರ ಶುದ್ಧ ಭಕ್ತರನ್ನ ಪಾಲನೆ ಮಾಡ್ತಾ ಇದ್ರೆ ಅವರಿಂದ ನೀವು ದೀಕ್ಷೆಯನ್ನು ಪಡೀರಿ, ಅವರಿಂದ ನೀವು ಅವರ ಆಶ್ರಯದಲ್ಲಿ ಭಕ್ತಿ ಮಾಡಿ. ಇಫ್ ಒನ್ ಇಸ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್. ಸೊ ಶಿಲಪ್ರಭು ಈಗ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಈ ರೀತಿಯಲ್ಲಿ ಇದು ಎಲ್ಲ ಒಂದೇ ರೀತಿಯ ಎಲ್ಲ GBC ಅಂತ ಏನೋ ಇದಿದೆ, ಅದ್ರ ಹೇಳಿರೋದು ಶಿಲ ಪ್ರಭುಪಾದರು, ಅವರು ಶುದ್ಧ ಭಕ್ತರು, ಆಚಾರ್ಯರು, ಭಗವಂತನಿಗೆ ತುಂಬಾ ಆತ್ಮೀಯರು. ಸೊ ನಂತರ ಹೇಗೆ ನಾವು ಈ ಸಮಾಜವನ್ನ ನಡ್ಸ್ಕೊಂಡು ಹೋಗ್ಬೇಕು ಇಸ್ಕಾನ್ ಸಂಸ್ಥೆ. ಸೊ ಅದಕ್ಕೆ ಅಲ್ಲಿ ಶಿಲ ಪ್ರಭುಪಾದ ನಿರ್ದೇಶನ ಕೊಟ್ಟಿರೋದು ಈ ರೀತಿ, ಆ ಪ್ರಭುಪಾದರ ವಾಕ್ಯ, ಇಫ್ ಒನ್ ಇಸ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್. ಸೊ ಅದು ಯಾರು ಶಿಸ್ತಿನಿಂದ ಪಾಲನೆ ಮಾಡ್ತಾರೆ ಶುದ್ಧ ಆಚಾರ್ಯರು, ಅವರು ಮುಕ್ತ ಪುರುಷರು ಇಲ್ಲದಿದ್ದರೂ ಕೂಡ ನೀವು ಅವರಿಂದ ದೀಕ್ಷೆ ಪಡೆದು ಅವರಿಂದ ಮಾರ್ಗದರ್ಶನ ಪಡೆದು. ಸೊ ಈ ರೀತಿ ಇದು ನಮ್ಮ ಈ ಇಸ್ಕಾನ್ ಸಂಸ್ಥೆಯಲ್ಲಿ GBC ಇದರಲ್ಲಿ ಶುದ್ಧ ಭಕ್ತರು ಇದ್ದಾರೆ ಬಹಳ ಜನ. ನಮ್ಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನಮಗೆ ಇರೋ ಸ್ಥಿತಿಯಲ್ಲಿ ನಮ್ಗೆ ಇಷ್ಟು ಕಾಣಾದ್ರೂ ಕಾಣುತ್ತೆ. ಏನ್ ಕಾಣುತ್ತೆ, ಯಾರು ತುಂಬಾ ಶಿಸ್ತಿನಿಂದ ಅವರು ಶಿಲ ಪ್ರಭುಪಾದರ ಕೊಟ್ಟಿರೋ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ, ಅವರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಇವರ ಆಶ್ರಯದಲ್ಲಿ ಭಕ್ತಿ ಮಾಡಬೇಕು ಅಂತ ನಮ್ಮ ಈ ಸಂಸ್ಥೆಯಲ್ಲಿ ಅದು ಕೊಟ್ಟು, ಆ ರೀತಿಯಲ್ಲಿ ಇಸ್ಕಾನ್ ಡಿಸೈಪಲ್ ಕೋರ್ಸ್ ಅಂತ ಇದೆ, ಅದರಲ್ಲಿ ತತ್ವ, ಈ ಫೌಂಡರ್ ಆಚಾರ್ಯ ಅಂದ್ರೆ ಏನು, ಅವರ ಸ್ಥಿತಿ ಅಂದ್ರೆ ಏನು, ಇದು ಹೇಗೆ ಶಿಲ ಪ್ರಭುಪಾದರು ಪ್ರಮುಖ ಸ್ಥಾನವನ್ನು ಪ್ರತಿಯೊಂದು ಇಸ್ಕಾನ್ ಭಕ್ತರ ಜೀವನದಲ್ಲಿ ಅವರದ್ದು ಇದೆ. ಮತ್ತೆ ನೇರವಾಗಿ ಪ್ರತಿಯೊಬ್ಬರು ಈ ಭಕ್ತರು, ಅನುಯಾಯಿಗಳು ಶಿಲ ಪ್ರಭುಪಾದರೊಟ್ಟಿಗೆ ಸಂಬಂಧವನ್ನು ಬೆಳೆಸಬೇಕು. ಮತ್ತು ಅವರು ಕೊಟ್ಟ ರೀತಿಯಲ್ಲಿ ಅವರ ಶಿಷ್ಯರ, ಅವರ ಪ್ರಶಿಷ್ಯರ ಒಂದು ಆಶ್ರಯದಲ್ಲಿ ಹೋಗೋದು, ಇದನ್ನು ತುಂಬಾ ಚೆನ್ನಾಗಿ ಇಸ್ಕಾನ್ ನಲ್ಲಿ ಒಂದು ರೀತಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಕೋರ್ಸ್ ಆಗ್ಬೋದು, ಮತ್ತೆ ಇದಾಗ್ಬೋದು, ಎಲ್ಲ ಕೂಡ. ಈಗ ಒಂದು ಸಮಯದಲ್ಲಿ ಇದೊಂಥರ ಸ್ವಲ್ಪ ಸಂಸ್ಥೆಯಲ್ಲಿ ಯಾವತ್ತು ಇದು ಎಕ್ಸಾಕ್ಟ್ ಆಗಿ ಅನ್ನೋ ಸ್ಪಷ್ಟತೆ ಸ್ವಲ್ಪ ಇದಿತ್ತೇನೋ ಒಂದು ಸಮಯದಲ್ಲಿ, ಆದ್ರೆ ಈಗ ಸ್ವಲ್ಪ ತುಂಬಾ ಸ್ಪಷ್ಟವಾಗಿ, ತುಂಬಾ ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಇದೊಂದು ಮಾಡಿದ್ದಾರೆ ಸಂಸ್ಥೆಯಲ್ಲಿ. ಸೊ ಹಾಗೆ ನಮಗೆ ಇಲ್ಲಿ ಹಿರಿಯ ಭಕ್ತರು ಮತ್ತೆ ಶಿಲ ಪ್ರಭುಪಾದ ಶಿಷ್ಯರು, ಶಿಲ ಪ್ರಭುಪಾದ ಹೇಳುವ ಮಾರ್ಗದರ್ಶನದಂತೆ ನಾವು ಪಾಲನೆ ಮಾಡೋಕ್ಕೆ ತುಂಬಾ ಸುಲಭವಾಗಿ ಇದೆ. ಸೊ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು ಈ ರೀತಿ. ಯಾಕಂದ್ರೆ ನಾವು ಹೇಳ್ಬೋದು ಡೈರೆಕ್ಟ್ ಆಗಿ ಶಿಲ ಪ್ರಭುಪಾದ ಹೌದು ಮಾಡ್ಬೋದು, ಆದ್ರೆ ಯಾರು ಚೆಕ್ ಮಾಡೋದು ನಮ್ಗೆ? ನಾವು ಶಿಲ ಪ್ರಭುಪಾದರನ್ನ ಸಂತೃಪ್ತಿ ಮಾಡ್ತಾ ಇದ್ದೇವೆ, ಶಿಲ ಪ್ರಭುಪಾದದೆಲ್ಲ ಪಾಲನೆ ಮಾಡ್ತಾ ಇದ್ದೇವೆ ಅಂತ ಯಾರು ನಮ್ಗೆ ಚೆಕ್ ಮಾಡೋದು? ಸೊ ಇದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಸಂಸ್ಥೆಯಲ್ಲಿ. ಶಿಲ ಪ್ರಭುಪಾದ ಮುಖ್ಯವಾಗಿ ಹೇಳಿದ್ದು ಎಲ್ಲ ಭಕ್ತರಿಗೂ ನೀವು ಒಂದು ಕೋಆಪರೇಷನ್, ಒಂದು ಇದರಲ್ಲಿ ನೀವು ನನ್ನ ನಿಯಮ, ನನ್ನ ಇದನ್ನು ಪಾಲನೆ ಮಾಡಿ ಅಂತ ಶಿಲ ಪ್ರಭುಪಾದ ಕೊಟ್ಟದ್ದಿದೆ. ಸೊ ಅದಿಲ್ಲದೆ ಆ ಪ್ರಿನ್ಸಿಪಲ್ ಆಫ್ ಕೋಆಪರೇಷನ್ ಇದಿಲ್ಲ ಅಂದ್ರೆ ಇದು ಪತನಗೊಳ್ತಾರೆ, ಈ ಸಿಸ್ಟಮ್ ಇದಾಗುತ್ತೆ. ಸೊ ಇದು ತುಂಬಾ ಮುಖ್ಯವಾದದ್ದು.
ಕೃಷ್ಣನ ಕೃಪೆಯನ್ನು ಪಡಿಬೇಕಂದ್ರೆ ನಾವು ಕೃಷ್ಣನ ಶುದ್ಧ ಭಕ್ತರು, ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ಆಶ್ರಯದಲ್ಲಿ ನಾವು ಪಾಲನೆ ಮಾಡ್ಬೇಕು. ಇದರಿಂದ ನಮಗೆ ಪರಿಪೂರ್ಣತೆ ಆಗುತ್ತೆ. ಇದರಿಂದ ಪರಿಪೂರ್ಣತೆ ಆಗುತ್ತೆ. ಚೈತನ್ಯ ಮಹಾಪ್ರಭು ಕೂಡ ಏನ್ ಹೇಳ್ತಾರೆ, ಗೋಪಿ ಬರ್ತು ಪದಕಮಲಯೋರ್ ದಾಸ ದಾಸ ದಾಸಾನುದಾಸ. ಸೊ ಎಷ್ಟು ನಾವು ಭಗವಂತನ ಭಕ್ತರ ಸೇವಕರ 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 ಸೇವಕ ಅಂತ ನಾವು ಆಗ್ತೀವೋ ಅದು ನಮ್ಮ ಪರಿಪೂರ್ಣತೆ. ಸೊ ನಾವಿಲ್ಲ ಭೌತಿಕ ಜಗತ್ತು ಅಂದ್ರೆ ಆಗಲ್ಲ, ನಾನು ಒಬ್ಬರ ಪ್ರಭು 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 ಅಂತ ನಾವು ಆಗೋದು. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ದಾಸ 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 ದಾಸ. ಸೊ ನಾವು ಆದಷ್ಟು ನಾವು ಅದು ಪರಿಪೂರ್ಣತೆ. ಇನ್ನೊಬ್ಬರು ಭಕ್ತರು ಹೇಳ್ತಾರೆ, ಯಾರದು ಕೋಲಾವೇಚ ಶ್ರೀಧರ, ಚೈತನ್ಯ ಮಹಾಪ್ರಭುವಿನ ಒಬ್ಬರು ಅನುಯಾಯಿಗಳು. ಸೊ ಚೈತನ್ಯ ಮಹಾಪ್ರಭು ಅವರು ಎಷ್ಟೊಂದು ಕಡು ಬಡತನದಲ್ಲಿ ಇರ್ತಾರೆ ಅಂದ್ರೆ, ಅವರು ಚೈತನ್ಯ ಮಹಾಪ್ರಭು ಒಂದು ಸಲ ಅವ್ರಿಗೆ ಹೇಳೋದು, ನಿಮಗೆ ಏನಾದ್ರು ನಾನು ಆಶೀರ್ವಾದ ಕೊಡ್ತೇನೆ, ಅನುಗ್ರಹಿಸ್ತೇನೆ, ಏನ್ ಬೇಕು ಕೇಳಿ. ಸೊ ಅವ್ರು ಕೇಳ್ತಾರೆ, ಆ ಒಂದು ಕಡು ಬಡತನದಲ್ಲೂ ಕೂಡ ಅವರು ಚೈತನ್ಯ ಮಹಾಪ್ರಭು ಏನು ಕೇಳೋದಿಲ್ಲ. ಅವ್ರು ಕೇಳೋದೇನಂದ್ರೆ, ನಿನ್ನ ಶುದ್ಧ ಭಕ್ತರ ನನಗೆ ಒಂದು ಸೇವೆ ಅನ್ಕೊ. ಸೊ ಹೇಳ್ತಾರೆ, ಅದು ಪರಿಪೂರ್ಣತೆ. ಆಧ್ಯಾತ್ಮಿಕ ಪರಿಪೂರ್ಣತೆ ಅಂದ್ರೆ ಭಗವಂತನ ಭಕ್ತರ 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 ಸೇವಕರ 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 ನಾವು ಎಷ್ಟು ಸೇವಕರಾಗ್ತೀವಿ ಅದು ನಮ್ಮ ಪರಿಪೂರ್ಣತೆ. ಸೊ ಅಂತ ಹೇಳ್ತಾರೆ. ಸೊ ಎಲ್ಲ ಭಕ್ತರು ಯಾವ ಶಾಸ್ತ್ರ ಓದಿದ್ರು, ಯಾವ ಎಲ್ಲೋದ್ರು ಇದೇ ಮಾತು ನಮಗೆ ಮತ್ತೆ ಮತ್ತೆ ಹೇಳಿ ಬರೋದು, ಕಂಡು ಬರೋದು. ಸೊ ನಿಮಗೆ ಇನ್ನ ಅದು ಶ್ರೀರಂಗಂ, ಚೈತನ್ಯ ಮಹಾಪ್ರಭು ಶ್ರೀರಂಗಮಕ್ಕೆ ಬಂದಾಗ ಅಲ್ಲೊಬ್ಬ ಬ್ರಾಹ್ಮಣ, ಆ ಕಥೆ ಕೂಡ ನೀವು ಕೇಳಿರ್ತೀರ. ಹೇಗೆ ಅವರಿಗೆ ಭಗವದ್ಗೀತೆ ಓದಕ್ ಬರ್ತಾ ಇರ್ಲಿಲ್ಲ, ಆದ್ರೆ ಗುರುವಿನ ಆದೇಶ ಇತ್ತು ಭಗವದ್ಗೀತೆ ಪ್ರತಿ ದಿವಸ ಓದ್ಬೇಕು ಅಂತ. ಹಾಗೆ ಅವರು ಭಾಷೆ, ಇದು ಸಂಸ್ಕೃತ ಭಾಷೆ, ಸಂಸ್ಕೃತ ಒಂದು ಪರಿಣತಿ ಇಲ್ಲ ಅಂದ್ರೂ ಡೈಲಿ ಅವರು ಓದ್ತಾ ಇದ್ರು. ಅದರಿಂದ ಚೈತನ್ಯ ಮಹಾಪ್ರಭು ಕೂಡ ಅವರನ್ನು, ನೀನ್ ಭಗವದ್ಗೀತೆ ಓದೋದು ಸರಿಯಾದ ಒಂದು ಭಗವದ್ಗೀತೆ. ಸೊ ಇದು ಈ ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರ ಹಿರಿಯ ಭಕ್ತರ ಆಶ್ರಯದಲ್ಲಿ ನಾವು ಮಾಡ್ಬೇಕು. ಸ್ವತಂತ್ರವಾಗಿ ಇದು ಆಗೋದಿಲ್ಲ, ಇದು ಭಗವಂತನ ಭಕ್ತಿ ಆಗೋದಿಲ್ಲ. ಇಲ್ಲ ಸ್ವರೂಪ ದಾಮೋದರ ಗೋಸ್ವಾಮಿ, ಒಬ್ಬ ಬ್ರಾಹ್ಮಣ, ಒಬ್ಬ ವ್ಯಕ್ತಿ, ಒಬ್ಬ ಪಂಡಿತನ್ ಬಂದು, ನಾನು ಜಗನ್ನಾಥನ ಬಗ್ಗೆ, ಚೈತನ್ಯ ಮಹಾಪ್ರಭು ಬಗ್ಗೆ ಒಂದು ಕವನವನ್ನು ರಚಿಸಿದೆ ಅಂತ ಹೇಳಿದಾಗ್ಲೂ ಕೂಡ ಪ್ರಭುಪಾದರು, ಚೈತನ್ಯ ಮಹಾಪ್ರಭು ಇವರು ಶಿಷ್ಯರು ಯಾರು ಸ್ವರೂಪ ದಾಮೋದರ ಗೋಸ್ವಾಮಿ ಹೇಳೋದು, ಭಾಗವತ ಪರೋಗಿಯ ಭಾಗವತ ಸ್ಥಾನ. ಸೊ ನೀನು ಭಾಗವತನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಬ್ಬ ಭಾಗವತ ವ್ಯಕ್ತಿ ಹತ್ರ ಹೋಗ್ಬೇಕು. ಸೊ ಅದಿಲ್ಲದೆ ಬೇರೆ ಮಾರ್ಗ ಇಲ್ಲ. ಸೊ ಇದು ನಮ್ಗೆ ಮತ್ತೆ 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 ಇದನ್ನೇ ಇವರು ಪುರಂದರದಾಸರು ಏನ್ ಹೇಳ್ತಾರೆ, ಗುರುವಿನ ದಾಸನ ಆಗುವ ತನಕ ಅಂತ ನೋಡಿ ಬರುತ್ತೆ, ದೊರಕದಣ್ಣ ಮುಕುತಿ. ಸೊ ಕೃಷ್ಣ ಶುದ್ಧ ಭಕ್ತರು ಆಚಾರ್ಯರು ಅವರ ದಾಸನಾಗುವ ತನಕ ನಮಗೆ ಮುಕ್ತಿ ಸಿಗೋದಿಲ್ಲ, ನಮಗೆ ಅದು ಸ್ಪಷ್ಟ. ಹರೇ ಕೃಷ್ಣ. ಇನ್ನೊಂದು ಶ್ಲೋಕ ಓದೋಣ. ತದಶ್ಮಸಾರಂ ಹೃದಯಂ ಬಥೇದಂ ತದಶ್ಮಸಾರಂ ಹೃದಯಂ ಬದೇತಂ ಹರಿನಾಮ ದೇಹೈ ವಿಕ್ರಿಯೇತಾತ ಯದಾ ವಿಕಾರೋ ನೇತ್ರೇ ಜಲಂ ಗಾತೃಗೃಹೇಷು ಹರ್ಷಃ. ಅಂದ್ರೆ ಆಕ್ಚುಲಿ ಇವತ್ತು ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀನಿ ಮಾಡ್ಬೋದು, ಬೆಟರ್ ಅನ್ಸುತ್ತೆ. ಶ್ಲೋಕತೆ ನಾಳೆ ನಾನು ಇದನ್ನ ಮುಗಿಸೋಣ ಅನ್ಸುತ್ತೆ. 24-25 ಏನಾದ್ರೂ ಇದ್ರ ಬಗ್ಗೆ ಚರ್ಚೆ ಇಲ್ಲ, ನಿಮ್ಗೆ ಯಾರು ನೆನಪು ಬಂದ್ರೆ ಉದಾಹರಣೆಗಳು ಹೇಳ್ಬಹುದು. ಶ್ಲೋಕ ಸಂಪೂರ್ಣ ತತ್ವವೇ ಇದರ ಮೇಲೆ ಆಧಾರವಾಗಿದೆ. ನಾಳೆ ಓದೋಣ ನೆಕ್ಸ್ಟ್ ಶ್ಲೋಕ ಬಗ್ಗೆನೇ ಚರ್ಚೆ ಮಾಡ್ಬೋದು ಅನ್ಸುತ್ತೆ, ಬೆಟರ್ ಅನ್ಸುತ್ತೆ. ಯಾರು ಇನ್ಯಾರಾದ್ರೂ ನಿಮ್ಗೆ ನೆನಪು ಬರೋದು, ಯಾರ ಶುದ್ಧ ಭಕ್ತರು ಹೇಗೆ ಅವರ ಗುರುವಿನ ಭಕ್ತಿಯನ್ನು ನಮ್ಗೆ ವ್ಯಕ್ತಪಡಿಸ್ತಾರೆ ಹೇಳ್ಬೋದು, ನೀವು ಶೇರ್ ಮಾಡ್ಬೋದು. ಗುರುಜಿ ಹೇಳಿ ಮಾತಾಜಿ. ಕೃಷ್ಣರಿಗೆ ಎನ್ನ ಇಷ್ಟ, ಎನ್ನ ಮಾದರಿ ಭಕ್ತರು ತುಂಬಾ ಇಷ್ಟ. ಮತ್ತೆ ನಾವು ನೈವೇದ್ಯ ಎಲ್ಲ ಮಾಡಕ್ತಿವಲ್ಲ ಗುರುಜಿ, ಆ ನೈವೇದ್ಯ ಅವ್ರಿಗೆ ಎನ್ನ ಮಾದರಿ ನೈವೇದ್ಯ ತುಂಬಾ ತುಂಬಾ ಇಷ್ಟ ಗುರುಜಿ.
ಭಗವಂತನಿಗೆ ನಾವು ಭಕ್ತಿ ಭಾವದಿಂದ ಕೊಡೋದು ಇಷ್ಟ. ಕೃಷ್ಣನಿಗೆ ಏನ್ ಹೇಳ್ತಾರೆ, ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ಭಾವಗ್ರಾಹಿ ಅಂದ್ರೆ ಅವನು ನಮ್ಮ ಭಾವವನ್ನು ಸ್ವೀಕರಿಸೋದು, ನಾವು ಯಾವ ಹಿನ್ನೆಲೆ ಯಾವ ಇದರಿಂದ ಹೇಳ್ತಾ ಇದ್ದೇವೆ ಅಂತ. ನಾವು ತುಂಬಾ ಚೆನ್ನಾಗಿ ಏನಾದ್ರೂ ನಾವು ತಯಾರಿ ಮಾಡ್ಬೋದು, ಆದ್ರೆ ಮಾಡೋದು ತುಂಬಾ ಒಂದು ಒಳ್ಳೆಯ ಭಾವನೆಯಿಂದ ನಾವು ಅದ್ ಮಾಡ್ಬೇಕು. ಇವಾಗ ನೋಡಿ, ಆ ಶಬರಿಯ ಕಥೆ ಕೇಳ್ತೀವಿ ನಾವು, ಶ್ರೀರಾಮನಿಗೆ ಅರ್ಪಣೆ ಮಾಡಿದ್ದು. ಅವರು ಅರ್ಪಣೆ ಮಾಡ್ತಾ ಇದ್ದವರು, ಅವರು ಅದನ್ನ ಪರೀಕ್ಷಿಸಿ ಅವರು ಅರ್ಪಣೆ ಮಾಡ್ತಾ ಇದ್ರು. ನಾವ್ ಹತ್ರ ಮಾಡ್ಬೇಕು ಅಂತಲ್ಲ, ನಾವು ಅದ್ ಮಾಡ್ಬಾರ್ದು. ನಮಗೆ ಹೇಳಿರೋದು ನಾವು ರುಚಿ ನೋಡ್ಬಾರ್ದು ಭಗವಂತನಿಗೆ ತಯಾರಿ ಮಾಡುವಾಗ. ಆದ್ರೆ ಇಲ್ಲಿ ಹೇಳೋದಂದ್ರೆ ಅವ್ರ ಭಾವನೆ ಹೇಗಿತ್ತು ಅಂದ್ರೆ, ಕೃಷ್ಣನಿಗೆ ಅವರಿರುವ ಒಂದು ಏನ್ ಹೇಳ್ತಾರೆ, ಪ್ರೇಮ ಭಕ್ತಿಯಲ್ಲಿದ್ರು ಅವರು, ಪರಿಪೂರ್ಣ ಸ್ಥಿತಿಯಲ್ಲಿದ್ರು ಅವರು. ಆಗಿರುವಾಗ ಆ ಸ್ಥಿತಿಯಲ್ಲಿ ಅವರು ಆ ರೀತಿಯಲ್ಲಿ ಇಲ್ಲಿ ಎಲ್ಲಾದ್ರೂ ನಾನು ಶ್ರೀರಾಮಚಂದ್ರನಿಗೆ ಒಂದು ಹುಳಿಯಾದ ಏನಾದ್ರು ಕೊಡ್ತೇನೋ ಅಂತ ಅವರು ಪರೀಕ್ಷೆ ಮಾಡ್ತಾರೆ. ಸೊ ಅದು ಭಾವ, ಆ ಭಾವದಲ್ಲಿ ಅವ್ರು ಇದ್ದಾರೆ, ಆಲ್ರೆಡಿ ಪೂರ್ಣ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಇಲ್ಲ ನಾವು ಇವ್ರು ಕೇಳ್ತೇವೆ, ವಿದುರನ ಕಥೆ ಕೇಳ್ತೇವೆ. ವಿದುರರು ಅವರು ಕೃಷ್ಣನ ತನ್ನ ಮನೆಗೆ ಬಂದಾಗ ಇವ್ರಿಗೂ ದುರ್ಯೋಧನ ಕೂಡ ಕರೀತಾರೆ, ದುರ್ಯೋಧನಕ್ಕೆ ಕೂಡ ಆಹ್ವಾನ ಮಾಡ್ತಾರೆ. ದುಶ್ಯಾಸನ ಅರಮನೆಯಲ್ಲಿ ನೀವು ಆಹಾರವನ್ನು ಸ್ವೀಕರಿಸಬಹುದು ಅಂತ. ಅದೇ ಕೃಷ್ಣ ಹೇಳ್ತಾರೆ, ನೀನು ನನ್ನ ಮಾತು ಕೇಳೋದಿಲ್ಲ ದುರ್ಯೋಧನ, ನಾನು ನಿನಗೆ ಬಂದದ್ದು ಇದೆ ಒಂದು ರಾಜಿ ಮಾಡಲಿಕ್ಕೆ, 5 ಗ್ರಾಮಗಳಾದ್ರೂ ಕೊಡು ಪಾಂಡವರಿಗೆ ಅಂತ. ಆದ್ರೆ ನೀನ್ ನನ್ನ ಮಾತು ಕೇಳೋದಿಲ್ಲ. ನಿನ್ ಮಾತು ಕೇಳೋದಿರುವಾಗ ನಾನು ಆತಿಥ್ಯವನ್ನು ಯಾಕೆ ಸ್ವೀಕರಿಸ್ಬೇಕು? ಸೊ ಕೃಷ್ಣನು ನಿರಾಕರಿಸ್ಬೇಕ. ಅವ್ರ ಮನೆಯಲ್ಲಿ ತುಪ್ಪದಲ್ಲಿ ಅರಮನೆಯಲ್ಲಿ ಇರ್ತಾ ಇತ್ತು ಒಳ್ಳೆ ಚಪ್ಪನ್ ಬೋಗ್, ಅದು ಕೃಷ್ಣ ಹೋಗ್ಲಿಲ್ಲ. ಅದು ಕೃಷ್ಣ ಬಂದದ್ದು ತನ್ನ ಭಕ್ತನಾದ ವಿದುರನ ಮನೆಯಲ್ಲಿ. ವಿದುರನು ಎಷ್ಟೊಂದು ಆನಂದದಲ್ಲಿ ಅಂದ್ರೆ ಹೇಳ್ತಾರೆ, ಆ ಬಾಳೆಹಣ್ಣು ಸಿಪ್ಪೆಯನ್ನು ಬಿಸಾಡಿ ಬಾಳೆಹಣ್ಣನ್ನು ಕೊಡ್ಬೇಕು ಭಗವಂತನಿಗೆ. ಆದ್ರೆ ಅವರು ಎಷ್ಟೊಂದು ದಿವ್ಯ ಆನಂದದಲ್ಲಿ ಅಂದ್ರೆ ಆ ಬಾಳೆಹಣ್ಣನ್ನು ಬಿಸಾಡಿ ಸಿಪ್ಪೆಯನ್ನು ಕೊಡ್ತಾ ಇದ್ರು ಕೃಷ್ಣನಿಗೆ. ಆದ್ರೆ ಕೃಷ್ಣನು ಕೂಡ ಅದನ್ನು ಲೆಕ್ಕಿಸದೆ ಸಿಪ್ಪೆಯನ್ನು ತಿಂತಾ ಇದ್ದ ಕೃಷ್ಣ. ಸೊ ಕೃಷ್ಣನು ಅವರ ಭಕ್ತಿಯನ್ನು ಆಕ್ಚುಲಿ ತಗೊಳ್ಳೋದು. ಸೊ ಇದು ನಾವು ಭಕ್ತಿ ಭಾವನೆ. ಕೃಷ್ಣನಿಗೆ ನಾವು ಕೃತಜ್ಞ ಭಾವನೆ. ಕೃಷ್ಣ ಪ್ರತಿಯೊಂದು ಈ ಜಗತ್ತಿನ ನಿನ್ನದೇ. ನಾವೇನು ತಯಾರಿ ಮಾಡುವ ಒಂದು ಹಣ್ಣಿಂದನೋ ಆ ತರಕಾರಿಯಿಂದನೋ ಧಾನ್ಯಗಳಿಂದನೋ ಇದನ್ನ ಯಾವುದು ನಾವು ಸೃಷ್ಟಿ ಮಾಡ್ಲಿಲ್ಲ. ಯಾವ ವಿಜ್ಞಾನಿಗಳು ಇದನ್ನು ಸೃಷ್ಟಿ ಮಾಡಿಲ್ಲ. ಇದನ್ನು ಸೃಷ್ಟಿ ಮಾಡಿದ್ದು ಕೃಷ್ಣನೇ. ಸೊ ನಾವು ಈ ಕೃತಜ್ಞ ಭಾವದಿಂದ ಭಗವಂತನೇ ಇದೆಲ್ಲವೂ ನಿನ್ನದೇ, ಸೊ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಸೊ ನೀನು ದಯವಿಟ್ಟು ಇದನ್ನು ಸ್ವೀಕರಿಸು. ಸೊ ಈ ರೀತಿ ನಾವು ಅವನಿಗೆ ಅದು ಮುಖ್ಯವಾದ ಪ್ರಭುಪಾದ ಹೇಳ್ತಾರೆ, ನಾವು ಅಸಹಾಯ ಸ್ಥಿತಿಯಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡ್ತೀವಲ್ಲ ಅದು ಮಂತ್ರ ಅಂತ ಹೇಳ್ತಾರೆ. ಮಂತ್ರಗಳಿವೆ. ನಾವು ಮಂತ್ರ ಆಚಾರ್ಯರ ಮಂತ್ರವನ್ನು ಅವರಿಗೆ ವಂದನೆಗಳ ಅರ್ಪಣೆ ಮಾಡಿ ಕೃಷ್ಣನಿಗೆ ಶ್ರೀ ಚೈತನ್ಯ ಮಹಾಪ್ರಭುಗೆ ಅರ್ಪಣೆ ಮಾಡೋ ಮಂತ್ರಗಳು ಇವೆ. ಅದ್ರ ಮೂಲಕ ನಾವು ಅರ್ಪಣೆ ಮಾಡ್ತೇವೆ. ಅದ್ರ ಮುಖ್ಯವಾದಂದ್ರೆ ಇನ್ನ ಆ ಭಾವ, ನಾವು ಅಸಹಾಯಕರಾಗಿ ನಮ್ಮ ಒಂದು ಸ್ಥಿತಿಯನ್ನು ನಾವು ಗುರುತಿಸ್ಕೊಂಡು ಕೃಷ್ಣನನ್ನು ನಾವು ಸ್ಮರಣೆ ಮಾಡೋ ಅದು ಮುಖ್ಯವಾದದ್ದು ಅಷ್ಟೇ. ಭಾವಪೂರ್ಣವಾಗಿ ಪ್ರೀತಿಯಿಂದ ಏನೇ ಕೊಟ್ಟರು ಭಗವಂತ ಕೃಷ್ಣ ಸ್ವೀಕರಿಸ್ತಾರೆ ಅಲ್ವಾ ಗುರುಜಿ? ಹೌದು, ಅದು ಕೃಷ್ಣ, ಅದು ದೊಡ್ಡ ಸ್ಥಿತಿ, ಭಗವಂತನ ದೊಡ್ಡ ಸ್ಥಿತಿ. ಓಕೆ, ವೆರಿ ನೈಸ್. ಶುದ್ಧ ಭಕ್ತರು ಅವರ ಗುರುಗಳನ್ನ ಪಾಲನೆ ಮಾಡಿದ್ದು ಮೊದ್ಲಿಗೆ ಬರೋದು ಶ್ರೀಲಾ ಪ್ರಭುಪಾದ್ ಅಲ್ವಾ ಪ್ರಭು? ಏನು ಮಾತ್ರ ಶುದ್ಧ ಭಕ್ತರು ಅಂದ್ರೆ ಈ ಕಂಟೆಂಟ್ ಇದೆ ಅಲ್ಲ, ಈ ಕಾಂಟೆಕ್ಸ್ಟ್, ಸೊ ಅದಕ್ಕೆ ರಿಲೇಟೆಡ್ ಅಂದ್ರೆ ನೀವು ಹೇಳಿದ್ರಲ್ಲ ಶುದ್ಧ ಭಕ್ತರು ಅವ್ರ ಗುರುಗಳ ಪಾಲನೆ ಮಾಡಿದ್ದು ಅಂದ್ರೆ ಪ್ರಭುಪಾದ್ ಅವರು ಫಸ್ಟ್ ಅಲ್ಲಿ ಬರ್ತಾರಲ್ವಾ ಪ್ರಭು? ಹಾಗಾಗಿ ಆಕ್ಚುಲಿ ಪ್ರಭುಪಾದರು ನಮಗೆ ಕೊಟ್ಟಿರೋದು ಕೂಡ ಸಂಸ್ಥೆಯಲ್ಲಿ ಅವರ ಪರವಾಗಿ ಶಿಷ್ಯರು ಸ್ವೀಕರಿಸ್ತಾರೆ. ಗುರುಶಿಷ್ಯ ಪರಂಪರಾ ಅಂದ್ರೆ ಅವರು ಇಮಿಡಿಯೇಟ್ ನಮ್ಗೆ ಪೂರ್ವ ಗುರುಗಳು ಕನೆಕ್ಟ್ ಮಾಡ್ತಾರೆ. ಹಾಗೆ ಕೃಷ್ಣನ್ ಕನೆಕ್ಟ್ ಆಗುತ್ತೆ. ಇದು ಸಿಸ್ಟಮ್ ಇದೆ, ಕೃಷ್ಣ ಕನೆಕ್ಟ್ ಆಗುತ್ತೆ. ಆಮೇಲೆ ಈ ಫೌಂಡರ್ ಆಚಾರ್ಯ ಪದಕ್ಕೆ ತುಂಬಾ ಒಂದು ಮಹತ್ವ ಇದೆ ಸಂಸ್ಥೆಯಲ್ಲಿ. ಶಿಲ ಪ್ರಭುಪಾದರಿಂದಲೇ ಅವರ ಒಂದು ಪ್ರಮುಖ ಸ್ಥಾನವನ್ನು ಆಲ್ರೆಡಿ ಅವರು ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಶಿಲ ಪ್ರಭುಪಾದರು ಕೊಟ್ಟಿರೋ ಒಂದು ನಮಗೆ ಎಲ್ಲ ಅವ್ರ ಪುಸ್ತಕಗಳ ಮುದ್ರಣ ನೋಡಿ ಪ್ರತಿಯೊಂದು ಲೈನ್ ಇದರಲ್ಲೂ ಕೂಡ ಪುಸ್ತಕದ ಮೊದಲಾಗಿ ಫೌಂಡರ್ ಆಚಾರ್ಯ ಈಸ್ ಡಿವೈನ್ ಗ್ರೇಸ್ ಎಸ್ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ. ಇಲ್ಲಾಂದ್ರೆ ನಮ್ಮ ಸಂಸ್ಥೆದು ಏನಾದ್ರೂ ಒಂದು ಇದ್ರೂ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಏನಾದ್ರೂ ಇರ್ಬೋದು. ಇಸ್ಕಾನ್ ಅಂತ ಬಂದಿದ ತಕ್ಷಣವೇ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರ ಒಂದು ಪ್ರಭುಪಾದರ ಬರಲೇಬೇಕು. ಅದೊಂದು ಅವರಿಂದ ಇರೋ ಏನ್ ಹೇಳ್ತಾರೆ ಪ್ರಭುಪಾದದ ವ್ಯಕ್ತ ಲೀಲೆ, ಅವರ ಸಮಯದಿಂದ ಪ್ರಕಟ ಲೀಲೆಯಿಂದನೂ ಅದು ಅದೇ ರೀತಿಯ ಒಂದು ಇದು ಬಂದಿದೆ. ಸೊ ಸಂಸ್ಥೆಯಲ್ಲಿ ಅದೇ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಸೊ ಆ ರೀತಿಯಲ್ಲಿ ಅವರ ಆಲ್ರೆಡಿ ಸ್ಥಾನ ತುಂಬಾ, ಅದನ್ನ ಏನು ಅಂತ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಅದೇನು ಅದು ನಿಜವಾಗ್ಲೂ ಅದು ಫೌಂಡರ್ ಆಚಾರ್ಯ ಆ ಪದ, ಅದರ ಒಂದು ಏನು ಅಂತ. ಸೊ ಶಿಲ ಪ್ರಭುಪಾದ ಆ ರೀತಿಯಲ್ಲಿ ಈ ರೀತಿ ನಮ್ಗೆ ನೆಕ್ಸ್ಟ್ ಅವ್ರ ಶಿಷ್ಯರಿದ್ದಾರೆ, ಅವರ ಒಂದು ಆಶ್ರಯ. ಅವ್ರು ನಮ್ಗೆ ಪ್ರಭುಪಾದ ನಿಮಗೆ ಪಾಲನೆ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಪ್ರಭುಪಾದ ಕೊಟ್ಟಿದ್ದೇ ನಿಯಮಗಳು, ಇನ್ನೇನು ಹೊಸ ನಿಯಮಗಳು ಕೊಡೋದಿಲ್ಲ ಅವರು. ಆದ್ರೆ ಇದನ್ನ ನಾವು ಮಾಡ್ತಾ ಇದ್ದೀವ ಅಂತ ಅವ್ರು ಚೆಕ್ ಮಾಡ್ತಾರೆ. ಈಗ ನಾನು ಹೇಳ್ಬೋದು ನಾನು ಪಾಲನೆ ಮಾಡ್ತಾ ಇದ್ದೀನಿ ಪ್ರಭುಪಾದ ಅಂತ, ನಾನು ಚೆಕ್ ಮಾಡೋರು ಯಾರು, ಟೆಸ್ಟ್ ಮಾಡೋರು ಯಾರು?
ಸೊ ಅದು ಟೆಸ್ಟ್ ಮಾಡೋದಕ್ಕೆ ಆ ರೀತಿಯ ಒಂದು ಗುರುಗಳು, ಇದೊಂದು ಪದ್ಧತಿ, ಇದು ವೈಷ್ಣವ ಪದ್ಧತಿ ಇದೆ. ಇದು ಯಾವ ಒಂದು ಪರಂಪರೆಯಲ್ಲಿ ನೋಡಿದ್ರು ನಾವು ಈ ರೀತಿಯ ಒಂದು ಯಾರು ಶಿಷ್ಯರಿರ್ತಾರೆ ಅವ್ರನ್ನ ನಮಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಆಶ್ರಯದಲ್ಲಿ ನಾವು ಭಕ್ತಿಯನ್ನು ಮಾಡೋದು ನಾವು. ಸೊ ಇದು ಇದೆ. ಹರೇ ಕೃಷ್ಣ ಪ್ರಭುಜಿ. ಭಕ್ತ ಕುಂಬಾರ ಆಗ್ತಲ್ಲ, ಭಕ್ತ ಕುಂಬಾರರು ಆ ಮಾತಾಜಿ ಅವರು ತನ್ನ ಹೆಂಡತಿ ಕೈ ಮುಟ್ಟುಬಿಟ್ಲು ಅಂತ ಕೈ ಕತ್ತರಿಸ್ಕೊಂಡ್ಬಿಟ್ಟಾಗ ಇದು ವಿಠಲನೇ ಅವ್ರ ಮನೇಲಿ ಬಂದು ಸೇವಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಎಲ್ಲ ಪರಮ ಭಕ್ತರು, ಎಲ್ಲ ಶುದ್ಧ ಭಕ್ತರು. ಪ್ರಭುಜಿ ಇನ್ನೊಂದು ಕತೆ ಗೊತ್ತು, ಅದ ಹೆಸರಲ್ಲ ನನಗೆ ಏನು ಗೊತ್ತಿಲ್ಲ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವ್ನು ತುಂಬಾ ಭಕ್ತ. ಅವ್ನು ಯಾವಾಗ್ಲೂ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಡತಿ ಬೈತಾಳೆ, ನೀನ್ ಯಾವಾಗ್ಲೂ ಈ ತರ ಓದ್ಕೊಂಡ್ ಮಂತ್ರ ಓದ್ಕೊಂಡ್ ಕೂತ್ಕೊಂಡಿದ್ರೆ ಮಕ್ಳು ಏನ್ ತಿನ್ಬೇಕು, ಎದ್ದು ಹೋಗು ಅಂದ್ರಾಗ ಅಪ್ಪ ಆಚೆ ಹೋದಾಗ ಅಮ್ಮ ಬಂದ ಆ ಮಂತ್ರದ ಮೇಲೆ ಚೆನ್ನಾಗಿ ಎಲ್ಲ ಸ್ಕ್ರಾಚ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇವ್ರು ಏನಾದ್ರು ಸಿಕ್ಕುತ್ತೆ ಅಂತ ಆಚೆ ಹೋದಾಗ ಇಬ್ಬರು ಹುಡುಗರು ಬಂದ್ಬಿಟ್ಟು ನಿಮ್ಗೆ ಇದೆಲ್ಲ ಕಳ್ಸಿದ್ದಾರೆ ಅಂತ ದೊಡ್ಡ ಮೂಟೆ ನೋಡ್ಬಿಟ್ಟು ಇವ್ರು ತುಂಬಾ ಸಂತೋಷ ಪಡ್ತಾಳೆ. ಸಂತೋಷ ಪಟ್ಮೇಲೆ ಏನು ನೀನೆಲ್ಲ ತಂದ್ಕೊಟ್ಟಿದ್ಯಲ್ಲ ಅಂತ ಬಂದ್ಮೇಲೆ ಅವ್ರ ಹೆಣ್ ಬ್ರಾಹ್ಮಣರು ಕೇಳಿದ್ರೆ, ಮಾತಾಜಿ ಇದು ಎಲ್ಲಾರ್ಗೂ ಗೊತ್ತು ಈ ಕತೆ, ಅನನ್ಯ ಚಿಂತೆ ಎಂತೋ ಮಾಮ್ ಅಂತ. ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ನಿಮ್ಗೆ ಇನ್ನೊಬ್ರು ಹಿರಿಯ ಭಕ್ತರು ಹೇಳಿದ್ದಾರೆ, ನೆನಪಿದ್ರೆ 2-3 ಸತಿ ಹೇಳಿದ್ದಾರೆ. ಆಮೇಲೆ ಇದು ಅವ್ರ ಮಸಿ ಬಳ್ದಿರ್ತಾರೆ ಭಗವದ್ಗೀತೆಯಲ್ಲಿ, ಆ ಲೈನ್ಗೆ ಮಸಿ ಬಳ್ದಿರ್ತಾರೆ. ವಿಶ್ವಂ ಅನ್ನೋದು ಇದು ಎಷ್ಟ್ ದಿವಸದಿಂದ ಹೇಳ್ತಿದ್ದೀರಾ ಅಂತ ಹೆಂಡತಿ ಗಂಡಂಗ್ ಹೇಳಿ ಕೊನೆಗೆ ಅವ್ರು ಯಾರು ಅಲ್ಲ, ಇಬ್ರು ಹುಡುಗರು ಕೃಷ್ಣ ಬಲರಾಮ ಅವ್ರಿಬ್ರು ಬಂದ್ ಕೊಟ್ಟೋಗಿರೋದು. ಆ ಬ್ರಾಹ್ಮಣ ನಾನ್ ದಿನ ಇಷ್ಟು ಮಂತ್ರ ಓದ ನನಗೆ ದೇವ್ರ ದರ್ಶನ ಆಗ್ಲಿಲ್ಲ, ನೀನೇ ಪುಣ್ಯ ಮಾಡಿ ನಿನಗೆ ಆ ದೇವ್ರ ದರ್ಶನ ಆಯ್ತು ಅಂತ ಹೇಳ್ತಾರೆ. ಅದೇ ಆಮೇಲೆ ಬಂದ್ಮೇಲೆ ಗೊತ್ತಾದ್ಮೇಲೆ ಹೇಳ್ತಾರೆ ಅವೆಲ್ಲ. ಅರ್ಜುನ ಪಂಡಿತ ಹೇಳಿ ಪ್ರಭುಜಿ, ಏನೋ ಹೇಳ್ತಾ ಇದ್ರು. ಅದು ಮಾತಾಜಿ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಅದು ಅರ್ಜುನ ಪಂಡಿತ. ಶೋಭಾಮಯ ಹೇಳಿದ ಕಥೆ ಇದು ಭಗವದ್ಗೀತೆಯಲ್ಲಿ ಪ್ರಭು. ಶೋಭಾಮಯ ಇದನ್ನು 3-4 ಸತಿ ಹೇಳಿದ. ನಾನು ಇವತ್ತು ಇನ್ಸಿಡೆನ್ಸ್ ಏನಂದ್ರೆ, ಒಬ್ಬ ಗುರು ಆಚಾರ್ಯ ಶುದ್ಧ ಭಕ್ತರು ಅವರ ದಾರಿಯಲ್ಲಿ ನಾವು ಹೋಗ್ಬೇಕು. ಸೊ ಇನ್ಸ್ಟೆನ್ಸಸ್ ಗೋಸ್ವಾಮಿಗಳು, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಪ್ರತಿಯೊಬ್ಬರು ಆಕ್ಚುಲಿ ಈ ಪರಂಪರೆಯಲ್ಲಿ ಅವರು ಹಿರಿಯ ಭಕ್ತರನ್ನು ಅವ್ರಿಗೂ ಅವರ ಒಂದು ಆಶ್ರಯದಲ್ಲೇ ಮಾಡೋದು. ಪ್ರತಿಯೊಬ್ಬರು ಅದನ್ನು ಪಾಲನೆ ಮಾಡಿದ್ರು. ಇದೇ ನಮಗೆ ಇದು ಮಾರ್ಗ. ಪ್ರಭುಜಿ ಷಟ್ ಗೋಸ್ವಾಮಿಗಳ ಹೆಸರು ಹೇಳಿ ಸ್ವಾಮೀಜಿ. ಹೇಳಿ, ಯಾರು ಹೇಳ್ತೀರಾ? ಯಾರು ಷಟ್ ಗೋಸ್ವಾಮಿಗಳು? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. 6 ಜನ. ಎಸ್, ಧನ್ಯವಾದ. ಗುರುಜಿ, ಗೋಸ್ವಾಮಿಗಳಂದ್ರೆ ಯಾರು? ಗೋಸ್ವಾಮಿಗಳಂದ್ರೆ ಚೈತನ್ಯ ಮಹಾಪ್ರಭು ನೇರ ಶಿಷ್ಯರು. ಆಕ್ಚುಲಿ ಯಾರಾದ್ರೂ ಗೋಸ್ವಾಮಿ ಅಂತ ಹೇಳಿದ್ರೆ ಯಾರು ಇಂದ್ರಿಯಗಳನ್ನ ನಿಗ್ರಹಿಸಿದ್ದಾರೆ ಅವರನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಅಂತ ಹೇಳ್ತಾರೆ. ಸೊ ನಮ್ಮ ಈ ಗುರುಶ್ಯ ಪರಂಪರೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ನೇರ ಶಿಷ್ಯರು ಇವರು 6 ಜನ ಯಾರು ಹೇಳಿದ್ರು. ಇವರು ಮೊದಲಿಗೆ ಅವರನ್ನು ಷಡ್ ಗೋಸ್ವಾಮಿ ಅಂತ ಹೇಳ್ತಾರೆ. 6 ಜನ ಗೋಸ್ವಾಮಿ ಪ್ರಭು. ಇವಾಗಿನ ವೃಂದಾವನ ಷಡ್ ಗೋಸ್ವಾಮಿ ಅವರು ಹುಡುಕಿದ್ದು ಅಂತ ಹೇಳ್ತಾರಲ್ವ ಪ್ರಭು? ಅವರೇ ಅಲ್ಲಿ ಎಲ್ಲ ಮೂರ್ತಿಗಳು ಯಾವುದು ಹಿಂದೆ ವಜ್ರನಾಭ ಕೃಷ್ಣನ ಮೊಮ್ಮಗ ಮರಿಮೊಮ್ಮಗ ಅವರು ಕೆತ್ತನೆ ಮಾಡಿ ಅವರ ಪೂಜೆಯನ್ನು ಶುರು ಮಾಡಿದ್ದು, ಅವರದೆಲ್ಲದು ಮತ್ತೆ ಸ್ಥಾಪನೆ ಮಾಡಿದ್ದು. ಸೊ ಇವರು ಮುಖ್ಯವಾಗಿ ಇವರು ಮತ್ತೆ ಕೃಷ್ಣ ಲೀಲಾ ಸ್ಥಳಗಳು ಯಾವ್ದು ಇದೆ ವೃಂದಾವನದಲ್ಲಿ ಎಲ್ಲ ಪಾಳು ಬಿದ್ದು ಹೋಗಿರುತ್ತೆ ವೃಂದಾವನ ಅನ್ನೋದು. ಸೊ ಇವರು ನೆಲೆಸಿ ಚೈತನ್ಯ ಮಹಾಪ್ರಭು ಆಜ್ಞೆ ಮೇಲೆ ಈ ಸ್ಥಳಗಳಲ್ಲಿ ಕೃಷ್ಣ ಈ ಲೀಲೆಗಳು ಮಾಡಿದ್ದು ಅಂತೆಲ್ಲ ಗುರುತಿಸಿ, ಈಗ ನಾವು ಹೋದ್ರೆ ಈಗ ವೃಂದಾವನ್ ಪರಿಕ್ರಮ ಅಂತ ನಡೆಯುತ್ತೆ, ಬ್ರಜಮಂಡಲ್ ಪರಿಕ್ರಮ. ಒಂದು 31 days ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ತಿಕ ಸಮಯದಲ್ಲಿ ಇಸ್ಕಾನ್ ಭಕ್ತರು ಅವರು ಮಾಡ್ತಾರೆ. ಸೊ ಎಷ್ಟೋ ಜನ, ಒಂದು 1000 ಜನ ಗುಂಪು ಮಾಡ್ಕೊಂಡು ಪ್ರತಿ ದಿವಸ ಅವ್ರು ಒಂದೊಂದು ಟೆಂಟ್ ತರ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನವದ್ವೀಪ ಮಂಡಲ್ ಪರಿಕ್ರಮ ಒಂದು ವಾರದ ಇದು ಒಂದು 30 ದಿವಸದ್ದು 254 ಕಿಲೋಮೀಟರ್ಸ್, 250 ಕಿಲೋಮೀಟರ್ ಒಂದು ತಿಂಗಳಲ್ಲಿ ಅದು ಪ್ರದಕ್ಷಿಣೆ. ಎಲ್ಲಾ ಸ್ಥಳಗಳು ಕೂಡ ಏನೇನ್ ನಾವು ಭಾಗವತದಲ್ಲಿ ಕೇಳ್ತೇವೆ, ಕೃಷ್ಣನ ಮಾಡಿದ್ದು, ಈ ಒಂದು ಅಸುರನನ್ನು ಕೊಂದದ್ದು, ಈ ಒಂದು ಶಕಟಾಸುರ, ಪ್ರತಿಯೊಂದು ಇದು ಕೂಡ ಅವರು ಗುರುತಿಸಿ ಇಟ್ಟಿದ್ದಾರೆ.
ಆ ಸ್ಥಳಗಳನ್ನು ಅಲ್ಲಿ ಹೋಗಿ ವಿಸಿಟ್ ಮಾಡೋ ಇದು ಒಂದು ಕಾರ್ಯಕ್ರಮ ಇದೆ. ಸೊ ಇದನ್ನೆಲ್ಲ ಈಗ ಒಂದು ಕ್ರೆಡಿಟ್ ಗೋಸ್ವಾಮಿಗೆ ಹೋಗುತ್ತೆ. ಅವರು ಇದನ್ನ ಕಂಡುಹಿಡಿದ್ರು, ಈ ಸ್ಥಳ ಅದಕ್ಕಂದ್ರೆ ಕಾಲ ಸಮಯದಲ್ಲೆಲ್ಲವೂ ಚೇಂಜ್ ಆಗ್ಬಿಡುತ್ತೆ, ಎಲ್ಲವೂ ಕೂಡ ಎಲ್ಲಿ ಏನಾಯ್ತು ಏನು ಗೊತ್ತಿರೋದು. ಆದ್ರೆ ಇವರು ಆಚಾರ್ಯರು ಅವರ ಒಂದು ಭಗವಂತ ಕೃಪೆಯಿಂದ ಅವರು ಸ್ಥಾಪನೆ ಮಾಡ್ತಾರೆ. ಅವ್ರು ಇದಿದು ಈ ಸ್ಥಳ, ಇದು ಈ ಸ್ಥಳ ಅಂತ ಅದೇ ಸ್ಥಳಗಳಾಗಿ ಅವರು ನಿರೂಪಿಸಿದ್ದಾರೆ. ಪ್ರಭು ಅಲ್ಲಿ ರಾಧಾ ಬಾಂಕೆ ಬಿಹಾರಿ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ಯಾಕೆ ಯಾವಾಗ್ಲೂ ಅಷ್ಟೊಂದು ರಶ್ ಇರುತ್ತಲ್ಲ, ಅಲ್ಲಿ ಏನು ಅದು ಪಾಸ್ ಟೈಮ್ಸ್ ಬಾಂಕೆ ಬಿಹಾರಿ? ಅದು ಭಗವಂತನು ಯಾರು ಭಕ್ತರ ಹಿಂದೆ ಅವರು ಬಿಟ್ಟು ಆ ಮೂರ್ತಿಯಿಂದ ಬಂದು ಭಗವಂತನ ಅವ್ರ ಹಿಂದೆ ಹೋಗೋ ತರ ಏನೋ ಹೇಳ್ತಾರೆ. ಮತ್ತೆ ಪೂಜಾರಿಗಳು ಅವರನ್ನು ಕಟ್ಟಿ ಹಿಡಿಯೋದು ಆ ರೀತಿ ಏನೋ ಹೇಳೋದಿದೆ. ಅದಕ್ಕೆ ಪರದೆಯನ್ನು ಯಾವಾಗ್ಲೂ ತೆಗೆದು ಓಪನ್ ಮಾಡಿ ಅಲ್ಲಿ ಕ್ಲೋಸ್ ಮಾಡಿ ಇಡ್ತಾರೆ. ಭಗವಂತನ ಭಕ್ತರ ಒಂದು ಭಕ್ತಿಗೆ ಆಕರ್ಷಣೆ ಬಂದು ಅವ್ರ ಹಿಂದೆ ಹೋಗ್ಬಿಡ್ತಾನೆ, ಅವ್ನ್ ಬಿಟ್ಟು ಹೋಗ್ಬಿಡ್ತಾನೆ ಮಂದಿರ. ಆತರ ಆತರ ಒಂದು ಹರೇ ಕೃಷ್ಣ ಪ್ರಭುಜಿ. ಇದು ಪಂಚತತ್ವ ಇದೆಯಲ್ಲ ಪ್ರಭುಜಿ, ಇವರು ಅದೇ ತರ ಭಗವಂತನ ಭಕ್ತರೇ ಆಗಿದ್ರ ಪ್ರಭುಜಿ? ಸೊ ಅದರಲ್ಲಿ 3 ಜನ ಸಾಕ್ಷಾತ್ ಕೃಷ್ಣನ ವಿಸ್ತರಣೆಗಳೇ. ಶ್ರೀ ಚೈತನ್ಯ ಮಹಾಪ್ರಭು, ಶ್ರೀ ನಿತ್ಯಾನಂದ ಪ್ರಭು ಮತ್ತೆ ಶ್ರೀ ಅದ್ವೈತ ಆಚಾರ್ಯ. 3 ಜನ ಇವರು ಕೂಡ ವಿಷ್ಣು ತತ್ವ ಭಕ್ತರ ರೂಪದಲ್ಲಿ ಅವರು ಅವತರಿಸಿದರು. ಶ್ರೀ ಚೈತನ್ಯ ಮಹಾಪ್ರಭು ಭಕ್ತರ ರೂಪದಲ್ಲಿ, ಇವರು ಭಕ್ತ ಅವತಾರರಾಗಿ, ಇನ್ನೊಬ್ಬರು ಭಕ್ತರ ಸ್ವರೂಪವಾಗಿ, ಈ ರೀತಿಯಲ್ಲಿ ಅವರು ಹೇಳ್ತಾರೆ ಒಂದು ವಿವರಣೆ. ಆ 3 ಜನ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ, ನಿತ್ಯಾನಂದ ಪ್ರಭು ಬಲರಾಮ, ಅದ್ವೈತ ಆಚಾರ್ಯ ಮಹಾವಿಷ್ಣು. ನಂತರ ಗದಾಧರ ಪಂಡಿತರು ಅಂದ್ರೆ ಶ್ರೀಮತಿ ರಾಧಾರಾಣಿ, ಶ್ರೀವಾಸ್ ಠಾಕೂರ್ ಅಂದ್ರೆ ನಾರದ ಮುನಿಗಳು. ಸೊ ಅವರಿಬ್ಬರು ಶಕ್ತಿ ತತ್ವ ಅಂತ ಹೇಳ್ಬೋದು. ಯಾರು ಗದಾಧರ ಪಂಡಿತ, ಶ್ರೀಮತಿ ರಾಧಾರಾಣಿ ಅವರ ದೇಹ ಪ್ರಭೆ, ಅದರ ಅವತಾರ ಅಂತ ಹೇಳೋದು. ಮತ್ತೆ ನಾರದ ಮುನಿಗಳಂದ್ರೆ ಜೀವತತ್ವ, ಜೀವಿಯ ಪರಮ ಭಕ್ತರು ನಾರದ ಮುನಿ, ಸೊ ಅವರ ಅವತಾರ. ಸೊ ಈ 5 ತತ್ವಗಳು ಅಂದ್ರೆ ಇದು ಸಂಪೂರ್ಣ ಎಲ್ಲವೂ ಸೇರುತ್ತೆ. ಭಗವಂತನು ಕೃಷ್ಣನೇ ಸಂಪೂರ್ಣ, ಕೃಷ್ಣನೇ ಎಲ್ಲ ಸೇರಿದ್ದೆ. ಆದ್ರೆ ಈ ಪಂಚತತ್ವನು ಕೃಷ್ಣನು 5 ರೀತಿಯಲ್ಲಿ ಆಗಿ ಅವನ ಅಸ್ತಿತ್ವ, ಅವನ ನಿತ್ಯ ಅಸ್ತಿತ್ವವನ್ನು ವ್ಯಕ್ತಪಡಿಸೋದು. ಪ್ರತಿಯೊಂದು ಕೊನೆ ಕೃಷ್ಣನೇ. ಹೇಗೆ ಒಂದು ಪ್ರತಿಯೊಂದು ಸೂರ್ಯನೇ ಅಂತ ಹೇಳ್ಬೋದು ನಾವು. ಸೂರ್ಯ ಅಂದ್ರೆ ಸೂರ್ಯ ಮತ್ತು ಸೂರ್ಯನ ಶಕ್ತಿ ಅಂದ್ರೆ ಸೂರ್ಯನ ಬೆಳಕು, ಸೂರ್ಯನ ಬೆಂಕಿ, ಏನದು ಹೀಟ್ ಅಂಡ್ ಲೈಟ್ ಅಂತ ಹೇಳ್ತೇವೆ, ಬಿಸಿ. ಸೊ ಈ ರೀತಿಯಲ್ಲಿ ಕೃಷ್ಣನು ತನ್ನ ನಾನಾ ಶಕ್ತಿಗಳಲ್ಲಿ ಈ ರೀತಿ ಪಂಚತತ್ವ ಅನ್ನೋದರಲ್ಲಿ ಅವನು ವಿಷ್ಣು ತತ್ವ, ಅವನ ಜೀವತತ್ವ, ಅವನ ಶಕ್ತಿ ತತ್ವ, ಇದೆಲ್ಲ ಸೇರಿ ಅವನು ಆಗಿರುವಂತ ಇದೊಂದು ಸ್ವರೂಪ ಆಯ್ತು. ಅದಕ್ಕೆ ಇದನ್ನ ಪಂಚತತ್ವ ಮಂತ್ರ ಅಂತ ಕೂಡ ಹೇಳ್ತೀವಿ ನಾವು. ಇವರ 5 ಜನ ವ್ಯಕ್ತಿಗಳನ್ನು ನಾವು ಪಂಚತತ್ವ ಮಂತ್ರ ಜಪಿಸುವಾಗ ಹರೇ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವರಿಂದ. ಸೊ ಪಂಚತತ್ವ, ಈ 5 ತತ್ವಗಳು ಇವರು ಸಂಪೂರ್ಣ ಭಗವಂತನ ಒಂದು ವಿವರಣೆ, ಭಗವಂತನ ತತ್ವದ ವಿವರಣೆ ಅಂತ ಇದನ್ನು ಕೂಡ ಹೇಳೋದು. ಹರೇ ಕೃಷ್ಣ, ಧನ್ಯವಾದ ಹರೇ ಕೃಷ್ಣ. ಪ್ರಭುಜಿ, ಹೇಳಿ. ಇದು ನಾಥದ್ವಾರದಲ್ಲಿ ಶ್ರೀನಾಥ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಎವ್ರಿ ಅವರು ಚೇಂಜ್ ಮಾಡ್ತಾರೆ ಇದು ಅಲಂಕಾರ ಏಕ ಪ್ರಭುಜಿ? ಅಲ್ಲಿ ಒಂದು ಸಲ ಉಪಯೋಗಿಸೋ ವಸ್ತ್ರ ಇನ್ನೊಂದ್ಸಲ ಮತ್ತೆ ಉಪಯೋಗಿಸಲ್ಲ ಅಂತ ಹೇಳ್ತಾರೆ. ಹೌದು, ಒಂದು ಅಷ್ಟು ಒಂದು ಗೌರವದಿಂದ, ಅಷ್ಟು ಆಡಂಬರದಿಂದ ಅಲ್ಲಿ ಭಗವಂತನ ಸೇವೆ ನಡೆಯೋದು ಅಂತ ಹೇಳಿ. ಒಂದು ಸಲ ಭಗವಂತನ ಹಾಕೊಂಡ್ರೆ ಮತ್ತೆ ಹಾಕೊಳ್ಳೋದಿಲ್ಲ ಬಟ್ಟೆ, ಮತ್ತೆ ಅದು ಚೇಂಜ್. ಅಷ್ಟು ಜನ ಅದನ್ನ ಸ್ಪಾನ್ಸರ್ ಮಾಡ್ತಾ ಇರ್ತಾರೆ, ಭಗವಂತನ ಹೊಸ ಬಟ್ಟೆ. ಅದೇ ಆಕ್ಚುಲಿ ನಾಥದ್ವಾರ ಏನ್ ನೀವು ಹೇಳ್ತೀರಾ ಮೂರ್ತಿ, ಅದೇ ಮೂರ್ತಿನೇ ಇದು ಗೋಪಾಲ ಮೂರ್ತಿ. ಇವಾಗ ಮಾಧವೇಂದ್ರ ಪುರಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ, ಅವರ ಆದೇಶದ ಮೇಲೆ ಅವರು ಇದಕ್ಕೆ ಬರ್ತಾರೆ, ಜಗನ್ನಾಥ್ ಪುರಿ ಕಡೆಗೆ ಬರ್ತಾರೆ ಅವರು. ಸೊ ನಾಥದ್ವಾರಲ್ಲಿರೋ ಮೂರ್ತಿ ಅದೇ ಇವ್ರಿಗೆ ಸಿಗೋದು, ಮಾಧವೇಂದ್ರ ಪುರಿಗೆ. ಅವ್ರ ಕನಸಿನಲ್ಲಿ ಭಗವಂತನು, ನಾನು ಇಲ್ಲಿ ಒಂದು ಪೊದೆಯಲ್ಲಿದ್ದೇನೆ ಬೃಂದಾವನದಲ್ಲಿ, ಎಷ್ಟು ವರ್ಷದಿಂದ ಇದ್ದೇನೆ ನಾನು, ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೇನೆ, ಯಾವಾಗ ಮಾಧವೇಂದ್ರ ಪುರಿ ಬಂದು ನನ್ನನ್ನ ಸೇವೆ ಮಾಡ್ತಾರೆ ನನಗೆ ಅಂತ. ಸೊ ಅದೇ ಮೂರ್ತಿ, ಅದೇ ಶ್ರೀನಾಥ್ಜಿ ಇವರ ಮಾಧವೇಂದ್ರ ಪುರಿಗೆ ಸಿಕ್ಕಿದ ಮೂರ್ತಿ. ಈ ಶ್ರೀನಾಥ್ಜಿ ಹಿಂದೆ ಇವರು ಯಾರು ಗೋಪಾಲಜಿ ಆಗಿ ಅವರು ಗೋವರ್ಧನ ಗಿರಿ ಮೇಲೆ ಇದ್ದದ್ದು, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದದ್ದು, ಅವರು ನಾಥದ್ವಾರ ಕರ್ಕೊಂಡು ಬಂದಿದ್ದು. ಇದು ಇತಿಹಾಸ, ಚರಿತ್ರೆ. ಹಿಂದೆ ಆ ಗೋಪಾಲ ಮೂರ್ತಿನ ಇವರು ವಜ್ರನಾಭರು, ಕೃಷ್ಣನ ಮರಿಮೊಮ್ಮಗ, ಅವರು ಪೂಜೆ ಮಾಡಿದ್ದು, ಅವರು ಸ್ಥಾಪನೆ ಮಾಡಿದ್ದು. ಅದೇ ಭಗವಂತ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇದು ತುಳಸಿ